ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ, ಮಂಗಳೂರು ಆಯೋಜಿಸಿದಂತ ಕೃಷ್ಣ ಪುಸ್ತಕದ ಓದಿ ಕೃಷ್ಣ ಪುಸ್ತಕವನ್ನು ಓದುವುದು ಇದರ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिते नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। इस्कॉन श्री राधा गोविंद की जय, श्री गौर निताय की जय, श्रील प्रभुपाद की जय, श्रील गुरुदेव की जय, ಎಲ್ಲ ಗುರು ಪರಂಪರೆಗೂ ಜಯ, ಎಲ್ಲ ದೀಕ್ಷಾ ಗುರುಗಳಿಗೂ ಜಯ, ಎಲ್ಲ ಶಿಕ್ಷಾ ಗುರುಗಳಿಗೂ ಜಯ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय, श्रील प्रभुपाद की जय, श्रील गुरुदेव की जय. हरे कृष्ण. हरे कृष्ण माताजी। हरे कृष्ण माताजी। हरे कृष्ण 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 ಹೇಳಿ ಮಾತಾಜಿ. ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ कृष्ण 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 हे कृष्ण 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 है कृष्ण 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 हे कृष्ण 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 है कृष्ण 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 रक्षा माम कृष्ण 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 रक्षा माम कृष्ण 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 पाहि माम कृष्ण 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 पाहि माम राम राघव राम राघव राम राघव रक्षा माम राम राम राघव राम राम रक्षा माम कृष्ण केशव कृष्ण केशव कृष्ण केशव पाहि माम कृष्ण केशव कृष्ण केशव कृष्ण केशव पाहि माम राम राघव रक्षा माम कृष्ण केशव पाहि माम राम राघव रक्षा माम कृष्ण केशव पाहि राम राघव रक्षा माम कृष्ण केशव पाहि माम राम राघव रक्षा माम कृष्ण केशव पाहि राम राघव रक्षा माम कृष्ण केशव पाहि माम राम राघव रक्षा माम कृष्ण केशव पाहि माम हरे
ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಂಬುದು ಮ್ಯೂಟ್ ಮಾಡ್ಕೊಳ್ಳಿ. ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆಯ ತರಗತಿಯಲ್ಲಿ ನಾವು ತಿಳ್ಕೊಂಡಂತಹ ಒಂದು ಕಥೆಯನ್ನು ಅವಲೋಕನ ಮಾಡ್ಕೊಂಡು ಬರೋಣ. ಸೊ ನಿನ್ನೆ 52ನೇ ಒಂದು ಕಥೆಯನ್ನು ನಾವು ತಿಳ್ಕೊಂಡ್ವಿ ಈ ಕೃಷ್ಣ ಪುಸ್ತಕದಿಂದ. ಕೃಷ್ಣನು ರುಕ್ಮಿಣಿಯನ್ನು ಹೇಗೆ ಅಪಹರಿಸಿದನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಹೇಗೆ ಕೃಷ್ಣ ಆ ಆ ಈ ರುಕ್ಮಿಣಿ ಬರೆದಂತಹ ಸಂದೇಶವನ್ನ ಓದ್ತಾನೆ. ಸೊ ಅವಾಗ ಅವನಿಗೂ ಕೂಡ ಅಷ್ಟೇ ಒಂದು ಕಾತರತೆ ಇರುತ್ತೆ ರುಕ್ಮಿಣಿಯನ್ನ ನೋಡ್ಲಿಕ್ಕೆ. ಸೊ ಅವನಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಸೊ ಜೊತೆಗೆ ಈ ಒಂದು ಸಾರಥಿಯನ್ನ ಕರೆದುಕೊಂಡು ಮತ್ತೆ ಆ ಬ್ರಾಹ್ಮಣ ಸಂದೇಶವನ್ನ ತೆಗೆದುಕೊಂಡು ಬಂದಂತಹ ಬ್ರಾಹ್ಮಣನನ್ನ ಕರೆದುಕೊಂಡು ವಿದರ್ಭ ದೇಶಕ್ಕೆ ತನ್ನ ಪ್ರಯಾಣವನ್ನ ಬೆಳೆಸ್ತಾನೆ. ಆಮೇಲೆ ಆ ಒಂದು ಮದುವೆ ನಡೆದಿರುವಂತದ್ದು ಎಲ್ಲಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು ಕುಂಡ್ಲಿ ಅನ್ನುವಂಥ ಒಂದು ನಗರದಲ್ಲಿ. ಸೊ ಆ ಒಂದು ಮದುವೆ ನೆರವೇರ್ತಾ ಇರುತ್ತೆ. ಹಾಗಾಗಿ ತನ್ನ ರಥಕ್ಕೆ 4 ಕುದುರೆಯನ್ನ, ವೇಗವಾಗಿ ಓಡುವಂತಹ ಕುದುರೆಯನ್ನ ಅವನು ಸಿದ್ಧಪಡಿಸ್ತಾನೆ. ಯಾರು? ಕೃಷ್ಣ. ಯಾಕಂದ್ರೆ ಒಂದೇ ದಿನದಲ್ಲಿ ಮದುವೆಗೆ ಮುಂಚೆನೆ ಅವನು ಹೋಗ್ಬೇಕಾಗಿರೋ ಕಾರಣ ಅವನು ಮಾಡಿರುವಂತಹ ವ್ಯವಸ್ಥೆ ಮತ್ತೆ ಆ ಕುದುರೆಗಳ ಒಂದು ಸಾಮರ್ಥ್ಯವನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೊ ಎಷ್ಟು ವೇಗವಾಗಿ ಆ ಕುದುರೆಗಳು ಓಡ್ತಾ ಇದ್ವು ಅನ್ನೋದು ಕೂಡ ನಮ್ಗೆ ಉಲ್ಲೇಖವನ್ನಾಗಿ ಶ್ರೀಲ ಪ್ರಭುಪಾದರು ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಜೊತೆಗೆ ಈ ಕಡೆ ಯಾರು ಈ ಶಿಶುಪಾಲ ನಿಗೆ ಗೊತ್ತಿರುತ್ತೆ ಕೃಷ್ಣ ಅಲ್ಲಿ ಬರ್ಬೋದು ಅಂತ ಹೇಳಿ, ಮತ್ತೆ ಅವನ ತಂದೆಗೂ ಕೂಡ ಗೊತ್ತಾಗತ್ತೆ. ಹಾಗಾಗಿ ಧಮಘೋಷ, ಈ ಶಿಶುಪಾಲನ ತಂದೆ ಏನ್ ಮಾಡ್ತಾರೆ, ಒಂದು ಸೈನ್ಯವನ್ನ ಸಿದ್ಧಪಡಿಸ್ತಾರೆ. ಕೃಷ್ಣ ಬಂದ್ರೆ ಅವನ ವಿರುದ್ಧ ಹೋರಾಡ್ಲಿಕ್ಕೆ ಎಲ್ಲವನ್ನ ಸಜ್ಜಾಗಿ ಇಟ್ಕೊಂಡಿರ್ತಾರೆ. ಆಮೇಲೆ ಅಷ್ಟೆಲ್ಲ ಆದ್ರೂ ಕೂಡ ಯಾವಾಗ ಈ ಒಂದು ಮದುವೆಯ ಕುಂಡಿನ ನಗರಕ್ಕೆ ಬಂದಾಗ ಅಲ್ಲಿ ಮದುವೆ ಪ್ರಾರಂಭವಾಗತ್ತೆ. ಹೇಗೆ ಈ ರುಕ್ಮಿಣಿ ಕೂಡ ಕಾಯ್ತಾ ಇರ್ತಾಳೆ ಕೃಷ್ಣನ ಸಲುವಾಗಿ ಅನ್ನೋದನ್ನ ಒಂದು ವಿಶೇಷಣದ ಮೂಲಕ ನಾವು ಇಲ್ಲಿ ತಿಳ್ಕೊಂಡ್ವಿ. ಆಮೇಲೆ ಕುಂಡಿನ ನಗರಕ್ಕೆ ಬಂದಾಗ ಕೃಷ್ಣನ ಹುಡುಕ್ತಾ ಇರ್ತಾಳೆ ರುಕ್ಮಿಣಿ. ಸೊ ಒಮ್ಮೆಲೆ ಕೃಷ್ಣನ ಹುಡುಕುವುದರಲ್ಲಿ ಅವಳಿಗೆ ತಡವಾಗೋದಿಲ್ಲ. ಯಾಕೆಂದ್ರೆ ಅವಳು ಯಾವ ತರ ಈ ಋಷಿಮುನಿಗಳಿಂದ, ನಾರದರಿಂದ ಅವನ ಒಂದು ಗುಣಗಾನ ಕೇಳಿದ್ದೋ ಅದೇ ತರ ಆ ಒಂದು ಅವನ ಒಂದು ರೂಪವನ್ನ ನೋಡಿ ಅವಳಿಗೆ ಗೊತ್ತಾಗ್ಬಿಡ್ತು ಇವನೇ ಕೃಷ್ಣ ಅಂತ ಹೇಳಿ. ಅವಾಗ ಎಲ್ಲರ ನಡುವೆ ಎಷ್ಟು ವೀರರಿದ್ರು, ಎಷ್ಟು ಯೋಧರಿದ್ರು, ಎಲ್ಲ ಯೋಧರ ಮಧ್ಯನೂ ಕೂಡ ಹೇಗೆ ಕೃಷ್ಣ ರುಕ್ಮಿಣಿಯನ್ನ ಕರ್ಕೊಂಡು ಹೋದ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಹೀಗೆ ಕೃಷ್ಣ ಅಪಹರಿಸುವಂತ ಬಗೆಯನ್ನ ನಾವು ನೋಡ್ತೇವೆ. ಮತ್ತೆ ಜೊತೆಗೆ ಶಿಶುಪಾಲ ಎಲ್ಲ ಒಂದು ಯೋಧರನ್ನ ಕರ್ಕೊಂಡು ಅವನ ಹಿಂದೆ ಹೋದ್ರು ಕೂಡ ಈ ಜರಾಸಂಧ ಎಲ್ಲ ಕರ್ಕೊಂಡು ಹೋದ್ರು ಕೂಡ ಅವರನ್ನ ಹೇಗೆ ಯುದ್ಧದಲ್ಲಿ ಸೋಲಿಸಿದ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಇನ್ನು ಮುಂದೆ ಕೃಷ್ಣ ಅವಳನ್ನ ಅಪಹರಿಸಿಕೊಂಡು ಎಲ್ಲಿ ಹೋದ, ಆಮೇಲೆ ಬಂದಂತ ನಗರದಲ್ಲಿ ಅವಳಿಗೆ ಆಗಿರುವಂತಹ ಒಂದು ಸನ್ಮಾನ ಹೇಗೆ ಅನ್ನೋದರ ಕುರಿತಾಗಿ ನಾವು 53ನೇ ಒಂದು ಕಥೆಯಲ್ಲಿ ನಾವು ನೋಡೋಣ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಎಲ್ಲಾ ರಾಜರನ್ನು ಸೋಲಿಸಿ ರುಕ್ಮಿಣಿಯನ್ನು ದ್ವಾರಕೆಗೆ ಕರೆದೊಯ್ದ ಕೃಷ್ಣ. ಜರಾಸಂಧನ ನಾಯಕತ್ವದಲ್ಲಿದ್ದ ರಾಜರೆಲ್ಲ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದಕ್ಕಾಗಿ ಬಹು ರೋಷಗೊಂಡರು. ರುಕ್ಮಿಣಿಯ ಚೆಲುವಿಗೆ ಬೆರಗಾಗಿ ಅವರೆಲ್ಲ ತಮ್ಮ ಕುದುರೆಗಳಿಂದ ಮತ್ತು ಆನೆಗಳಿಂದ ಬಿದ್ದು ಬಿಟ್ಟರು. ಆದರೆ ಈಗ ಅವರು ನಿಂತುಕೊಂಡು ಸರಿಯಾಗಿ ಶಸ್ತ್ರಸನ್ನದ್ಧರಾಗಲು ಪ್ರಯತ್ನಿಸಿದರು. ತಮ್ಮ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅವರು ರಥಗಳಲ್ಲಿ, ಕುದುರೆಗಳ ಮೇಲೆ ಮತ್ತು ಆನೆಗಳ ಮೇಲೆ ಕೃಷ್ಣನನ್ನು ಬೆನ್ನಟ್ಟಿ ಹೋದರು. ಅವರನ್ನು ತಡೆಯಲು ಯದುಕುಲದ ಸೈನಿಕರು ತಿರುಗಿ ನಿಂತು ಅವರನ್ನ ಎದುರಿಸಿದರು. ಹೀಗೆ 2 ರಣೋತ್ಸಾಹಿ ಗುಂಪುಗಳ ನಡುವೆ ಘೋರ ಹೋರಾಟವು ಪ್ರಾರಂಭವಾಯಿತು. ಕೃಷ್ಣನನ್ನು ವಿರೋಧಿಸುತ್ತಿದ್ದ ರಾಜರಿಗೆ ಜರಾಸಂಧನು ನಾಯಕ. ಅವರೆಲ್ಲ ಯುದ್ಧ ನಿಪುಣರು. ಮೋಡವು ಪರ್ವತದ ಮುಖವನ್ನು
ಧಾರಾಕಾರ ಮಳೆಯಿಂದ ಅಪ್ಪಳಿಸುವಂತೆ ಅವರು ಯಾದವ ಯೋಧರ ಕಡೆಗೆ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದರು. ಪರ್ವತದ ಮುಖದ ಮೇಲೆ ಒಟ್ಟಾಗಿ ಸೇರಿಕೊಂಡು ಮೋಡವು ಹೆಚ್ಚಾಗಿ ಚಲಿಸುವುದಿಲ್ಲ. ಆದುದರಿಂದ ಬೇರೆಡೆಗಳಿಗಿಂತ ಪರ್ವತದ ಮೇಲೆ ಮಳೆಯ ರಭಸವು ಬಹು ಹೆಚ್ಚು. ಕೃಷ್ಣನನ್ನು ವಿರೋಧಿಸಿದ ರಾಜರು ಅವನನ್ನು ಸೋಲಿಸಿ ರುಕ್ಮಿಣಿಯನ್ನು ಅವನ ವಶದಿಂದ ತಾವು ತೆಗೆದುಕೊಳ್ಳಬೇಕೆಂದು ತಮ್ಮಿಂದಾದಷ್ಟು ತೀವ್ರವಾಗಿ ಹೋರಾಡಿದರು. ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ ರುಕ್ಮಿಣಿಯು ಎದುರು ಪಕ್ಷದ ಸೈನಿಕರ ಮುಖದ ಮೇಲೆ ಬಾಣಗಳ ಮಳೆಯು ಸುರಿಯುತ್ತಿದ್ದುದನ್ನು ನೋಡಿದಳು. ಬಹು ಭಯದಿಂದ ಅವಳು ಕೃಷ್ಣನ ಮುಖವನ್ನು ನೋಡುತ್ತಾ ತನ್ನೊಬ್ಬಳಿಗಾಗಿ ಅವನು ಇಷ್ಟೊಂದು ಅಪಾಯವನ್ನು ಎದುರಿಸುವುದಕ್ಕಾಗಿ ತನ್ನ ಕೃತಜ್ಞತೆಯನ್ನು ಹೇಳಿದಳು. ಅವಳು ಕಣ್ಣುಗಳು ಅತ್ತಿತ್ತ ಚಲಿಸಿದವು. ಅವಳಿಗೆ ಬಹು ದುಃಖವಾದಂತೆ ಕಂಡಿತು. ಕೃಷ್ಣನು ಕೂಡಲೇ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡನು. ಈ ಮಾತುಗಳಿಂದ ಅವಳಿಗೆ ಧೈರ್ಯ ಕೊಟ್ಟನು. ಪ್ರಿಯ ರುಕ್ಮಿಣಿ, ಚಿಂತಿಸಬೇಡ. ಯದುವಂಶದ ಸೈನಿಕರು ಎದುರಿಸುವ ಸೈನಿಕರಿಗೆಲ್ಲ ಮತಜಿ ಒಂಚೂರ್ ಮೇಲೆ ನೋಡ್ಬೇಕು ಅನ್ಸುತ್ತೆ. ವಿಳಂಬವಿಲ್ಲದೆ ಕೊಂದು ಬಿಡುತ್ತಾರೆ ಎಂದು ಧೈರ್ಯವಾಗಿರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶಾರದಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ರುಕ್ಮಿಣಿಯೊಡನೆ ಮಾತನಾಡುತ್ತಿದ್ದಾಗ ಬಲರಾಮನ ನಾಯಕತ್ವದಲ್ಲಿದ್ದ ಯಾದವ ಸೈನಿಕರು ಶತ್ರು ಸೈನ್ಯದ ಸೈನಿಕರ ಹಠಮಾರಿ ವಿರೋಧವನ್ನು ಸಹಿಸಲಾರದೆ ಅವರ ಕುದುರೆಗಳು, ಆನೆಗಳು ಮತ್ತು ರಥಗಳ ಮೇಲೆ ಬಾಣಗಳ ಮಳೆಗರೆದರು. ಬಲರಾಮನಿಗೆ ಸಂಕರ್ಷಣನೆಂದು ಗದಾಧರನೆಂದು ಹೆಸರು. ಯುದ್ಧವು ಮುಂದುವರಿದಂತೆ ಶತ್ರು ಸೈನ್ಯದ ರಾಜರುಗಳು ಸೈನಿಕರು ತಮ್ಮ ಕುದುರೆಗಳು, ಆನೆಗಳು ಮತ್ತು ರಥಗಳಿಂದ ಕೆಳಕ್ಕೆ ಬೀಳಲಾರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಕಿರೀಟಗಳು ಮತ್ತು ರತ್ನಾಭರಣಗಳಿಂದ ಅಲಂಕೃತವಾದ ಲಕ್ಷಾಂತರ ರುಂಡಗಳು ರಣಭೂಮಿಯಲ್ಲಿ ಬಿದ್ದಿದ್ದು ಕಂಡಿತು. ಯೋಧರ ಬಿಲ್ಲುಗಳು, ಬಾಣಗಳು ಮತ್ತು ಗದೆಗಳೊಡನೆ ಅವರ ಕೈಗಳು ಕತ್ತರಿಸಿ ಹೋಗಿದ್ದವು. ಒಂದು ರುಂಡದ ಮೇಲೆ ಮತ್ತೊಂದು ರುಂಡ ಬಿದ್ದಿತ್ತು. ಒಂದು ಕುದುರೆಯ ಮೇಲೆ ಇನ್ನೊಂದು ಕುದುರೆ ಬಿದ್ದಿತ್ತು. ಎಲ್ಲಾ ಕಾಲಾಳುಗಳು, ಅವರ ಒಂಟೆಗಳು, ಆನೆಗಳ ತಲೆಗಳು ಕತ್ತರಿಸಿ ಹೋಗಿ ಕೆಳಗೆ ಬಿದ್ದವು. ಜರಾಸಂಧನ ನಾಯಕತ್ವದಲ್ಲಿದ್ದ ಶತ್ರುಗಳು ಕೃಷ್ಣನ ಸೈನಿಕರು ಕ್ರಮೇಣ ತಮ್ಮನ್ನು ಸೋಲಿಸುತ್ತಿದ್ದುದನ್ನು ಕಂಡು ಶಿಶುಪಾಲನಿಗಾಗಿ ಯುದ್ಧದಲ್ಲಿ ಸೋಲಿನ ಅಪಾಯವನ್ನು ತಾವು ಎದುರಿಸಿದುದು ಬುದ್ಧಿವಂತಿಕೆಯಲ್ಲ ಎಂದು ಯೋಚಿಸಿದರು. ರುಕ್ಮಿಣಿಯನ್ನು ಕೃಷ್ಣನಿಂದ ರಕ್ಷಿಸುವುದಕ್ಕಾಗಿಯೇ ಶಿಶುಪಾಲನೆ ಯುದ್ಧ ಮಾಡಬೇಕಾಗಿತ್ತು. ಆದರೆ ಶಿಶುಪಾಲನಿಗೆ ಕೃಷ್ಣನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವಿಲ್ಲ ಎನ್ನುವುದನ್ನು ಕಂಡ ಸೈನಿಕರು ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲವೆಂದು ನಿರ್ಧರಿಸಿ ಯುದ್ಧವನ್ನು ನಿಲ್ಲಿಸಿ ಚದುರಿ ಹೋದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಒನ್ ಮೊಮೆಂಟ್. ಹರೇ ಕೃಷ್ಣ. ಕೆಲವರು ರಾಜರು ಸೌಜನ್ಯಕ್ಕಾಗಿ ಶಿಶುಪಾಲನ ಬಳಿಗೆ ಹೋದರು. ಹೆಂಡತಿಯನ್ನು ಕಳೆದುಕೊಂಡ ಮನುಷ್ಯನಂತೆ ಅವನು ಧೈರ್ಯವನ್ನು ಕಳೆದುಕೊಂಡಿದ್ದುದನ್ನು ಕಂಡರು. ಅವನ ಮುಖವು ಒಣಗಿ ಹೋಗಿತ್ತು. ಅವನು ಶಕ್ತಿಯನ್ನು ಕಳೆದುಕೊಂಡಿದ್ದನು ಮತ್ತು ಅವನ ದೇಹಕಾಂತಿಯು ಮಾಯವಾಗಿತ್ತು. ಅವರು ಶಿಶುಪಾಲನಿಗೆ ಹೀಗೆ ಹೇಳಿದರು: ಪ್ರಿಯ ಶಿಶುಪಾಲ, ಹೀಗೆ ಧೈರ್ಯಗೆಡಬೇಡ. ನೀನೊಬ್ಬ ರಾಜ ಮತ್ತು ಯೋಧ ಶ್ರೇಷ್ಠ. ನಿನ್ನಂತಹ ಮನುಷ್ಯನಿಗೆ ಸಂಕಟ ಅಥವಾ ಸಂತೋಷದ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಇವೆರಡೂ ಸ್ಥಿತಿಗಳು ಶಾಶ್ವತವಲ್ಲ. ಧೈರ್ಯವನ್ನು ತಂದುಕೋ. ಈ ತಾತ್ಕಾಲಿಕ ಸೋಲಿನಿಂದ ನಿರಾಶನಾಗಬೇಡ. ಎಷ್ಟಾದರೂ ನಾವೇ ಕಟ್ಟಕಡೆಯ ನಟರಲ್ಲ. ಮಾಂತ್ರಿಕನ ಕೈಯಲ್ಲಿ ಗೊಂಬೆಗಳು ಕುಣಿಯುವಂತೆ ನಾವೆಲ್ಲ ಪರಮಪ್ರಭು ಸಂಕಲ್ಪಿಸಿದಂತೆ ಕುಣಿಯುತ್ತಿದ್ದೇವೆ. ಅವನ ಸಂಕಲ್ಪದಿಂದಲೇ ಸಂಕಟವನ್ನು ಅಥವಾ ಸುಖವನ್ನು ಅನುಭವಿಸುತ್ತೇವೆ. ಆದುದರಿಂದ ಸುಖ ಸಂಕಟಗಳು ಎಲ್ಲಾ ಸನ್ನಿವೇಶಗಳಲ್ಲಿಯೂ ಸಮವಾಗಿರುತ್ತವೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಸ್ವಲ್ಪ ಓದಿ ಈ ಪೇಜ್.
ಹರೇ ಕೃಷ್ಣ. ಸೋಲಿನ ಆಘಾತಕ್ಕೆಲ್ಲ ರುಕ್ಮಿಣಿಯ ಅಣ್ಣ ರುಕ್ಮಿಯ ಅಸೂಯೆಯೇ ಕಾರಣ. ತಂಗಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ ನಂತರ ಕೃಷ್ಣನು ಅವಳನ್ನು ಅಪಹರಿಸುವುದನ್ನು ಕಂಡು ರುಕ್ಮಿಗೆ ಹತಾಶೆಯಾಯಿತು. ಅವನ ಭಾವನಾಗಬೇಕಾಗಿದ್ದ ಶಿಶುಪಾಲನು ಮನೆಗಳಿಗೆ ಹಿಂತಿರುಗಿದರು. ಬಹಳ ತಳಮಳಗೊಂಡ ರುಕ್ಮಿಯು ತಾನೇ ಕೃಷ್ಣನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದನು. ಸಾವಿರಾರು ಆನೆಗಳು, ಕುದುರೆಗಳು, ರಥಗಳು ಮತ್ತು ಕಾಲಾಳುಗಳಿಂದ ತನ್ನ ಸೈನ್ಯಕ್ಕೆ ಕರೆ ಕಳುಹಿಸಿದನು. ಈ ಸೈನ್ಯದೊಡನೆ ದ್ವಾರಕಾಭಿಮುಖವಾಗಿ ಹೊರಟು ಕೃಷ್ಣನನ್ನು ಬೆನ್ನಟ್ಟಿದನು. ತನ್ನ ಪ್ರತಿಷ್ಠೆಯನ್ನು ಪ್ರದರ್ಶಿಸಲು ಹಿಂದಕ್ಕೆ ಹೋಗುತ್ತಿದ್ದ ರಾಜರ ಮುಂದೆ ಭರವಸೆಗಳನ್ನು ಘೋಷಿಸಿದನು. ನನ್ನ ತಂಗಿ ರುಕ್ಮಿಣಿಯನ್ನು ಮದುವೆಯಾಗಲು ಶಿಶುಪಾಲನಿಗೆ ಸಹಾಯ ಮಾಡಲು ನಿಮ್ಮೆಲ್ಲರಿಂದ ಸಾಧ್ಯವಾಗಲಿಲ್ಲ. ಹರೇ ಆದರೆ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಎಲ್ಲಿ ಹೋದ್ರು? ಉಮಾದೇವಿ. ಮಾತಾಜಿ ಒಂದ್ ಸ್ವಲ್ಪ ಕೆಲಸವಿದೆ, ಆಮೇಲೆ ಓದ್ತೀನಿ ಮಾತಾಜಿ. ಓಕೆ. ಉಷಾ ಭಟ್ ಮಾತಾಜಿ ಓದಿ. ಉಷಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದರೆ ಕೃಷ್ಣನು ರುಕ್ಮಿಣಿಯನ್ನು ಕರೆದೊಯ್ಯಲು ನಾನು ಅವಕಾಶ ಕೊಡಲಾರೆ. ನಾನು ಅವನಿಗೆ ಬುದ್ಧಿಯನ್ನು ಕಲಿಸುತ್ತೇನೆ. ಈಗ ಅಲ್ಲಿಗೆ ಹೋಗುತ್ತಿದ್ದೇನೆ. ತಾನು ಬಹುದೊಡ್ಡ ಸೈನ್ಯಾಧಿಪತಿಯಂತೆ ತೋರಿಸಿಕೊಂಡು ಎಲ್ಲ ರಾಜರ ಮುಂದೆ ಹೀಗೆ ಪ್ರತಿಜ್ಞೆಯನ್ನು ಮಾಡಿದನು. ಕೃಷ್ಣನೊಡನೆ ಯುದ್ಧ ಮಾಡಿ ನನ್ನ ತಂಗಿಯನ್ನು ಅವನ ಹಿಡಿತದಿಂದ ಬಿಡಿಸಿಕೊಂಡು ಕರೆದುಕೊಂಡು ಬರುವವರೆಗೆ ನಾನು ರಾಜಧಾನಿ ಕುಂಡಿನಕ್ಕೆ ಹಿಂದಕ್ಕೆ ಬರುವುದಿಲ್ಲ. ನಿಮ್ಮೆಲ್ಲರೆದುರಿಗೆ ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ನಾನು ಅದನ್ನು ಪೂರೈಸುವುದನ್ನು ನೀವೇ ನೋಡುವಿರಿ. ಈ ಬಡಾಯಿಯ ನಂತರ ರುಕ್ಮಿಯು ರಥವನ್ನೇರಿ ತನ್ನ ಸಾರಥಿಗೆ ಕೃಷ್ಣನನ್ನು ಬೆನ್ನಟ್ಟುವಂತೆ ಹೇಳಿದನು. ಅವನು ಹೀಗೆಂದನು, ಅವನೊಂದಿಗೆ ಕೂಡಲೇ ಯುದ್ಧ ಮಾಡಬೇಕೆಂದು ನನ್ನ ಅಪೇಕ್ಷೆ. ಕ್ಷತ್ರಿಯರೊಂದಿಗೆ ಕುಟಿಲೋಪಾಯದಿಂದ ಯುದ್ಧ ಮಾಡುವ ಈ ದನ ಕಾಯುವ ಹುಡುಗನಿಗೆ ಬಹು ಗರ್ವ ಬಂದಿದೆ. ಆದರೆ ಇಂದು ನಾನು ಅವನಿಗೆ ಒಳ್ಳೆಯ ಬುದ್ಧಿ ಕಲಿಸುತ್ತೇನೆ. ನನ್ನ ತಂಗಿಯನ್ನು ಅಪಹರಿಸುವಷ್ಟು ಇವನಿಗೆ ದುರಹಂಕಾರ ಬಂದಿದೆ. ನನ್ನ ಹರಿತವಾದ ಬಾಣಗಳಿಂದ ಅವನಿಗೆ ಇಂದು ಒಳ್ಳೆಯ ಪಾಠಗಳನ್ನು ಕಲಿಸುತ್ತೇನೆ. ಹೀಗೆ ದೇವೋತ್ತಮ ಪರಮಪುರುಷನ ಶಕ್ತಿ ಮತ್ತು ಕಾರ್ಯಗಳನ್ನು ತಿಳಿಯದ ಈ ದಡ್ಡ ರುಕ್ಮಿಯು ಉದ್ದಟ ಬೆದರಿಕೆಗಳನ್ನು ಹಾಕಲು ಪ್ರಾರಂಭಿಸಿದನು. ಬಹುಬೇಗ ಅವನು ಕೃಷ್ಣನ ಎದುರಿಗೆ ನಿಂತು ಮೂರ್ಖತನದಿಂದ ಮತ್ತೆ ಅವನಿಗೆ 1 ನಿಮಿಷ ನಿಂತು ನನ್ನೊಡನೆ ಯುದ್ಧ ಮಾಡು ಎಂದು ಹೇಳಿದನು. ಹೀಗೆ ಹೇಳಿ ಕೂಡಲೇ ಅವನು ಧನಸ್ಸನ್ನು ಎತ್ತಿಕೊಂಡು ಕೃಷ್ಣನ ದೇಹಕ್ಕೆ 3 ಬಲವಾದ ಬಾಣಗಳನ್ನು ಹೊಡೆದನು. ಅನಂತರ ಅವನು ಕೃಷ್ಣನನ್ನು ಯದುಕುಲದ ಅತ್ಯಂತ ಅಸಹ್ಯಕರವಾದ ವಂಶಜನೆಂದು ತೆಗಳಿ ಯಜ್ಞದಲ್ಲಿ ಬಳಸಲೆಂದು ಇಟ್ಟ ತುಪ್ಪವನ್ನು ಕಾಗೆಯು ಅಪಹರಿಸಿಕೊಂಡು ಹೋಗುವಂತೆ ನೀನು ನನ್ನ ತಂಗಿಯನ್ನು ಕರೆದೊಯ್ಯುತ್ತಿದ್ದೀಯೇ. ನಿನ್ನ ಸೈನ್ಯ ಬಲದಿಂದ ನಿನಗೆ ಅಹಂಕಾರವು ಬಂದಿದೆ. ಆದರೆ ನೀನು ಧರ್ಮಯುದ್ಧವನ್ನು ಮಾಡಲಾರೆ. ನೀನು ನನ್ನ ತಂಗಿಯನ್ನು ಕರೆದೊಯ್ಯುತ್ತಿದ್ದೀಯೇ. ಈಗ ನಿನ್ನ ಸುಳ್ಳು ಪ್ರತಿಷ್ಠೆಯನ್ನು ಕಿತ್ತು ಹಾಕುತ್ತೇನೆ. ನಾನು ನಿನ್ನನ್ನು ನನ್ನ ಬಾಣಗಳಿಂದ ನೆಲಕ್ಕೆ ಕಟ್ಟಿ ಹಾಕುವವರೆಗೆ ನನ್ನ ತಂಗಿಯನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡಿರಬಲ್ಲೆ ಎಂದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಾತಾಜಿ ರಾಜು ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ರುಕ್ಮಿಯು ಈ ಹುಚ್ಚು ಮಾತುಗಳನ್ನು ಕೇಳಿ ಕೃಷ್ಣನು ಕೂಡಲೇ ಒಂದು ಬಾಣದಿಂದ ಅವನ ಬಿಲ್ಲಿಗೆ ಎದೆಯನ್ನು ಕತ್ತರಿಸಿ ಅವನು ಮತ್ತೊಂದು ಬಾಣವನ್ನು ಬಿಡದಂತೆ ಮಾಡಿದನು. ರುಕ್ಮಿಯು ಕೂಡಲೇ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಕೃಷ್ಣನಿಗೆ 5 ಬಾಣಗಳನ್ನು ಹೊಡೆದನು. ರುಕ್ಮಿಯು 2ನೇ ಬಾರಿ ಆಕ್ರಮಣ ಮಾಡಿದಾಗ ಕೃಷ್ಣನು ಮತ್ತೆ ಅವನ ಬಿಲ್ನ ಎದೆಯನ್ನು ಕತ್ತರಿಸಿದನು. ರುಕ್ಮಿಯು 3ನೇ ಧನಸ್ಸನ್ನು ತೆಗೆದುಕೊಂಡು ಅದರ ಎದೆಯನ್ನು ಕೃಷ್ಣನು ಕತ್ತರಿಸಿದನು. ಈ ಬಾರಿ ರುಕ್ಮಿಗೆ ಒಂದು ಪಾಠವನ್ನು ಕಲಿಸಲು ಕೃಷ್ಣನ ಮೇಲೆ 6 ಬಾಣಗಳನ್ನು ಬಿಟ್ಟನು. ಅನಂತರ ಇನ್ನು 8 ಬಾಣಗಳನ್ನು ಹೊಡೆದನು. 4 ಕುದುರೆಗಳನ್ನು ಕೊಂದವು. ಇನ್ನೊಂದು ಮಾತಾಜಿ ಮೇಲ್ ಮಾಡಬೇಕು ಮಾತಾಜಿ. ಸಾರಥಿಯನ್ನು ಕೊಂದನು. ಉಳಿದ 3 ಬಾಣಗಳು ಧ್ವಜವು ಸೇರಿದಂತೆ ರುಕ್ಮಿಯು ರಥದ ಮೇಲ್ಭಾಗವನ್ನು ಕತ್ತರಿಸಿಕೊಂಡು ಹೋದವು. ರುಕ್ಮಿಯು ಬಾಣಗಳೆಲ್ಲ ಮುಗಿದು ಹೋದವು. ಅವನು ಕತ್ತಿಗಳು, ಗುರಾಣಿಗಳು, ತ್ರಿಶೂಲಗಳು, ಈಟಿಗಳು ಮತ್ತಿತರ ಆಯುಧಗಳು ಬಳಗೆ ಹೋರಾಡಿದನು. ಆದರೆ ಕೃಷ್ಣನು ಇಂದಿನ ರೀತಿಯಲ್ಲಿ ಅವೆಲ್ಲವನ್ನು ಕತ್ತರಿಸಿ ಹಾಕಿದನು. ತನ್ನ ಪ್ರಯತ್ನಗಳಿಗೆಲ್ಲ ಮತ್ತೆ ವಿಫಲನಾದ.
ರುಕ್ಮಿಯು ತನ್ನ ಕತ್ತಿಯನ್ನು ತೆಗೆದುಕೊಂಡು ನೊಣವು ಬೆಂಕಿಯತ್ತ ಧಾವಿಸುವಂತೆ ವೇಗವಾಗಿ ಕೃಷ್ಣನ ಕಡೆಗೆ ಧಾವಿಸಿದನು. ರುಕ್ಮಿಯು ಕೃಷ್ಣನ ಬಳಿಗೆ ಹೋಗುತ್ತಲೇ ಕೃಷ್ಣನ ಆಯುಧವನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಈ ಬಾರಿ ಕೃಷ್ಣನು ಹರಿತವಾದ ತನ್ನ ಕತ್ತಿಯನ್ನು ಹೊರಸೆಳೆದು ರುಕ್ಮಿಯನ್ನು ಕೊಲ್ಲುವುದರಲ್ಲಿ ಇದ್ದನು. ಆದರೆ ರುಕ್ಮಿಯು ಕೊಲ್ಲುವುದರಲ್ಲಿದ್ದನು. ಆದರೆ ಕೃಷ್ಣನ ತಂಗಿ ರುಕ್ಮಿಣಿಯು ಈ ಬಾರಿ ಕೃಷ್ಣನ ತನ್ನ ಅಣ್ಣನ್ನು ಶ್ರಮಿಸುವುದಿಲ್ಲ ಎಂದು ಅರ್ಥ ಮಾಡಿಕೊಂಡು ಕೃಷ್ಣನ ಚರಣಕಮಲಗಳಿಗೆ ನಮಸ್ಕರಿಸಿ ಭಯದಿಂದ ಗಡಗಡ ನಡುಗುತ್ತಾ ತನ್ನ ಪತಿಯ ವಿನಂತಿ ಮಾಡಲು ಪ್ರಾರಂಭಿಸಿದಳು. ಪತಿಗೆ ತನ್ನ ಹರೇ ವಿನಂತಿ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಎಲ್ಲಿಂದ? ರುಕ್ಮಿಣಿ ಅಲ್ಲಿಂದ ಓದ್ಬೇಕಲ್ಲ ಮಾತಾಜಿ? ಹೌದು, ರುಕ್ಮಿಣಿಯು ಕೃಷ್ಣನನ್ನು. ಓಕೆ ಮಾತಾಜಿ. ರುಕ್ಮಿಣಿಯು ಕೃಷ್ಣನನ್ನು ಯೋಗೇಶ್ವರ ಎಂದು ಸಂಬೋಧಿಸಿದಳು. ಯೋಗೇಶ್ವರ ಎಂದರೆ ಊಹೆಯನ್ನು ಮೀರಿದ ಶ್ರೀಮಂತಿಕೆ ಮತ್ತು ಶಕ್ತಿಗಳನ್ನು ಹೊಂದಿದ್ದವನು. ಕೃಷ್ಣನದು ಊಹಾತೀತ ಶ್ರೀಮಂತಿಕೆ ಮತ್ತು ಶಕ್ತಿ. ರುಕ್ಮಿಣಿ ಅಣ್ಣನಿಗೆ ಮಿತವಾದ ಯುದ್ಧ ಮಾಡುವ ಶಕ್ತಿ ಇದ್ದಿತು. ಕೃಷ್ಣನು ಅಳತೆಗೆ ಮೀರಿದ್ದವನು. ರುಕ್ಮಿಯು ಬದುಕಿನಲ್ಲೇ ಹೆಜ್ಜೆ ಹೆಜ್ಜೆಗೂ ಅಳೆಯಲ್ಪಟ್ಟವನು. ಆದುದರಿಂದ ಕೃಷ್ಣನ ಅಮಿತವಾದ ಶಕ್ತಿಯ ಮುಂದೆ ರುಕ್ಮಿಯು ಒಂದು ಯಕಚಿತ್ ಕೀಟಕ್ಕೆ ಸಹ ಸಮವಾಗಿ ಇರಲಿಲ್ಲ. ರುಕ್ಮಿಣಿಯು ಕೃಷ್ಣನನ್ನು ದೇವದೇವನೆಂದು ಸಂಬೋಧಿಸಿದಳು. ಬ್ರಹ್ಮ, ಶಿವ, ಇಂದ್ರ, ಚಂದ್ರರಂತಹ ಅನೇಕ ಬಲಶಾಲಿ ದೇವತೆಗಳಿದ್ದಾರೆ. ಕೃಷ್ಣನು ಅವರೆಲ್ಲರ ಪ್ರಭು. ರುಕ್ಮಿಯಾದರೂ ಸಾಮಾನ್ಯ ಮನುಷ್ಯನು ಮಾತ್ರವಲ್ಲ, ಅವನು ಎಲ್ಲಕ್ಕಿಂತ ಕೀಳಾದವನು. ಏಕೆಂದರೆ ಅವನಿಗೆ ಕೃಷ್ಣನು ಅರ್ಥವಾಗಿರಲಿಲ್ಲ. ಎಂದರೆ ಕೃಷ್ಣನ ವಾಸ್ತವವಾದ ಸ್ಥಾನದ ಅರಿವಿಲ್ಲದ ಮನುಷ್ಯ ಸಮಾಜದಲ್ಲಿ ಅತ್ಯಂತ ಕೀಳಾದವನು. ರುಕ್ಮಿಣಿಯು ಕೃಷ್ಣನನ್ನು ಜಗತ್ಪತಿ ಎಂದರೆ ಸಕಲ ಬ್ರಹ್ಮಾಂಡದ ಸ್ವಲ್ಪ ಮೇಲೆ ಮಾತಾಡಿ ಸಕಲ ಬ್ರಹ್ಮಾಂಡದ ಪ್ರಭು ಎಂದು ಸಂಬೋಧಿಸಿದಳು. ಅವನೊಡನೆ ಹೋಲಿಸಿದರೆ ಅವಳ ಅಣ್ಣನು ಸಾಮಾನ್ಯ ರಾಜಕುಮಾರನು ಅಷ್ಟೇ. ಈ ರೀತಿಯಲ್ಲಿ ರುಕ್ಮಿಣಿಯು ರುಕ್ಮಿಯ ಸ್ಥಾನವನ್ನು ಕೃಷ್ಣನ ಸ್ಥಾನದೊಂದಿಗೆ ಹೋಲಿಸಿ ನೋಡಿದಳು. ಬಹುಭಾವುಕಳಾಗಿ ತಾನು ಕೃಷ್ಣನನ್ನು ಸೇರುವ ಆ ಶುಭ ಸಮಯದಲ್ಲಿ ತನ್ನ ಅಣ್ಣನನ್ನು ಕೊಲ್ಲಬಾರದೆಂದು ಅವನನ್ನು ಕ್ಷಮಿಸಬೇಕೆಂದು ಗಂಡನನ್ನು ಬೇಡಿದಳು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವಳು ಹೆಂಗಸಾಗಿ ತನ್ನ ನಿಜವಾದ ಸ್ವಭಾವವನ್ನು ತೋರಿಸಿದಳು. ಅವಳು ಬೇರೊಬ್ಬನೊಡನೆ ತನ್ನ ಮದುವೆಯಾಗಬೇಕಿದ್ದ ಹೊತ್ತಿಗೆ ಕೃಷ್ಣನನ್ನು ಪತಿಯನ್ನಾಗಿ ಪಡೆದುದಕ್ಕೆ ಸಂತೋಷಪಟ್ಟಳು. ಆದರೆ ತನ್ನ ಅಣ್ಣನ ಸಾವನ್ನು ನೋಡಲು ಬಯಸಲಿಲ್ಲ. ಎಷ್ಟೇ ಆಗಲಿ ಅವನು ತನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದನು ಮತ್ತು ತನ್ನ ಅಭಿಪ್ರಾಯದಲ್ಲಿ ಕೃಷ್ಣನಿಗಿಂತ ಉತ್ತಮನಾದವನಿಗೆ ಅವಳನ್ನು ಒಪ್ಪಿಸಿಕೊಡಲು ಬಯಸಿದನು. ತನ್ನ ಅಣ್ಣನ ಪ್ರಾಣವನ್ನು ಉಳಿಸುವಂತೆ ರುಕ್ಮಿಣಿಯು ಕೃಷ್ಣನನ್ನು ಬೇಡುತ್ತಿದ್ದಾಗ ಅವಳ ಇಡೀ ದೇಹವು ಕಂಪಿಸುತ್ತಿತ್ತು ಮತ್ತು ಆತಂಕದಿಂದಾಗಿ ಅವಳ ಮುಖವು ಬಾಡಿದಂತೆ ಕಂಡಿತು. ಗಂಟಲು ಕಟ್ಟಿಕೊಂಡು ಮತ್ತು ಅವಳ ಕಂಪನದಿಂದ ಅವಳ ಮೈಯ ಮೇಲಿದ್ದ ಆಭರಣಗಳೆಲ್ಲ ಸಡಿಲವಾಗಿ ಚೆಲ್ಲಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದವು. ಕೃಷ್ಣನಿಗೆ ಕೂಡಲೇ ಕರುಣೆ ಬಂದಿತು. ಮೂರ್ಖ ರುಕ್ಮಿಯನ್ನು ತಾನು ಕೊಲ್ಲುವುದಿಲ್ಲವೆಂದು ಒಪ್ಪಿಕೊಂಡನು. ಆದರೂ ಅವನಿಗೆ ಹಗುರವಾದ ಶಿಕ್ಷೆಯನ್ನು ಕೊಡಲು ಬಯಸಿದನು. ಆದುದರಿಂದ ಬಟ್ಟೆಯಿಂದ ಅವನನ್ನು ಕಟ್ಟಿ ಹಾಕಿ ಅಲ್ಲಿ ಒಂದಿಷ್ಟು ಚೂರುಗಳನ್ನು ಬಿಟ್ಟು ಅವನ ಮೀಸೆ, ಗಡ್ಡ ಮತ್ತು ಕೂದಲುಗಳನ್ನು ತೆಗೆದು ಹಾಕಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಗಾಯತ್ರಿ ಆರ್ ಓದಿ. ಗಾಯತ್ರಿ ಆರ್. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ನಾನ್ ಮಾತನಾಡೋದು ಕೇಳ್ತದಲ್ಲ? ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸುತ್ತೆ ಮಾತಾಜಿ. ಓಕೆ ಓಕೆ, ಓದಿ. ಒಂದು ನಿಮಿಷ, ಕನ್ನಡಕ ಹಾಕ್ತೀನಿ, ಓದ್ತೀನಿ. ಹರೇ ಕೃಷ್ಣ. ಕೃಷ್ಣನು ರುಕ್ಮಿಣಿಗೆ ಈ ಶಿಕ್ಷೆಯನ್ನು ಕೊಡುತ್ತಿದ್ದಾಗ ಬಲರಾಮನೇ ನಾಯಕನಾಗಿದ್ದ. ಯದುವಂಶದ ಸೈನಿಕರು ಕೆರೆಯನ್ನು ಹೊಕ್ಕ ಆನೆಯು ಕಮಲದ ಬಳ್ಳಿಯನ್ನು ಕಿತ್ತು ಹಾಕುವಂತೆ ರುಕ್ಮಿಣಿಯ ಸೈನ್ಯದ ಬಲವನ್ನೆಲ್ಲ ಮುರಿದು ಹಾಕಿದರು. ಎಂದರೆ ಆನೆಯು ಜಲಾಶಯದಲ್ಲಿ ಸ್ನಾನ ಮಾಡುವಾಗ ಇಡೀ ಕಮಲಗಳ ಸಮೂಹವನ್ನು ಮುರಿದು ಹಾಕುತ್ತದೆ. ಹಾಗೆಯೇ ಯಾದವರ ಸೈನ್ಯವು ರುಕ್ಮಿಯ ಸೈನ್ಯವನ್ನು ಮುರಿದಿತ್ತು. ಯಾದವ ಸೈನ್ಯದ ಮುಖ್ಯಾಧಿಕಾರಿಗಳು ಕೃಷ್ಣನನ್ನು ನೋಡಲು ಬಂದಾಗ ರುಕ್ಮಿಣಿಯ ಮಾತಾಜಿ
ಓದಿ ಓದಿ. ಯಾದವ ಸೈನ್ಯದ ಮುಖ್ಯಾಧಿಕಾರಿಗಳು ಕೃಷ್ಣನನ್ನು ನೋಡಲು ಬಂದಾಗ ರುಕ್ಮಿಯ ಸ್ಥಿತಿಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಆಗ ತಾನೇ ತನ್ನ ತಮ್ಮನನ್ನು ಮದುವೆಯಾಗಿದ್ದ ತನ್ನ ನಾದನೀಯ ವಿಷಯದಲ್ಲಿ ಬಲರಾಮನಿಗೆ ಬಹು ಅನುಕಂಪವಾಯಿತು. ರುಕ್ಮಿಣಿಗೆ ಸಂತೋಷವನ್ನುಂಟು ಮಾಡಲು ಬಲರಾಮನು ತಾನೇ ರುಕ್ಮಿಯ ಗಂಟುಗಳನ್ನು ಬಿಚ್ಚಿದನು. ಅವಳನ್ನು ಇನ್ನಷ್ಟು ಸಂತೋಷಪಡಿಸಲೆಂದು ಕೃಷ್ಣನ ಅಣ್ಣನಾಗಿ ಬಲರಾಮನು ಕಟುವಾಗಿ ಕೆಲವು ಮಾತುಗಳನ್ನು ಹೇಳಿದನು. ಅವನು ಕೃಷ್ಣ, ನಿನ್ನ ಕಾರ್ಯವು ಸ್ವಲ್ಪವೂ ತೃಪ್ತಿಕರವಲ್ಲ. ಇದು ನಮ್ಮ ಕುಟುಂಬದ ಪರಂಪರೆಗೆ ವಿರುದ್ಧವಾದ ಅಸಹ್ಯವಾದ ಕೆಲಸ. ಮನುಷ್ಯನೊಬ್ಬನ ಕೂದಲನ್ನು ಕತ್ತರಿಸಿ ಅವನ ಗಡ್ಡ ಮೀಸೆಗಳನ್ನು ತೆಗೆದು ಹಾಕುವುದು ಅವನನ್ನು ಕೊಲ್ಲುವುದನ್ನೇ ಹೋಲುತ್ತದೆ. ರುಕ್ಮಿಣಿಯು ಏನೇ ಆಗಿರಲಿ, ಈಗ ಅವನು ನಮ್ಮ ಭಾವಮೈದುನ, ನಮ್ಮ ಸಂಸಾರದ ನೆಂಟ. ನೀನು ಅವನಿಗೆ ಇಂತಹ ಸ್ಥಿತಿಗೆ ತರಬಾರದಾಗಿತ್ತು. ಸಾಕ ಮಾತಾಜಿ? ಹರೇ ಕೃಷ್ಣ. ಓಕೆ, ಪ್ರವೀಣ ಮಾತಾಜಿ ಓದಿ. ನಾನೋದ್ಲ ಮಾತಾಜಿ? ಆಗ್ಲೇ ನಾನು ಕರೆದ್ರ? ಓದಿ. ಎಲ್ಲಿಂದ ಮಾತಾಜಿ? ಇದಾದ ನಂತರ. ಹರೇ ಕೃಷ್ಣ ಮಾತಾಜಿ. ಇದಾದ ನಂತರ ಅವಳನ್ನು ಸಮಾಧಾನಗೊಳಿಸಲು ಬಲರಾಮನು ರುಕ್ಮಿಣಿಗೆ ಹೀಗೆ ಹೇಳಿದನು. ನಿನ್ನ ಅಣ್ಣನಿಗೆ ಈ ವಿಚಿತ್ರ ಸ್ವರೂಪ ಬಂದಿತೆಂದು ನೀನು ದುಃಖಿಸಬಾರದು. ಪ್ರತಿಯೊಬ್ಬನೂ ತನ್ನ ಕರ್ಮಗಳನ್ನು ಫಲಕ್ಕನುಗುಣವಾಗಿ ದುಃಖ ಪಡುತ್ತಾನೆ ಅಥವಾ ಸಂತೋಷ ಪಡುತ್ತಾನೆ. ಅವಳ ಅಣ್ಣನು ತನ್ನ ಕಾರ್ಯಗಳಿಂದಾಗಿ ಅನುಭವಿಸಿದ ಪರಿಣಾಮಗಳಿಗಾಗಿ ರುಕ್ಮಿಣಿಯು ದುಃಖ ಪಡಬಾರದಾಗಿತ್ತು ಎಂದು ಅವಳ ಮನಸ್ಸಿಗೆ ತಟ್ಟುವಂತೆ ಹೇಳಲು ಬಲರಾಮನು ಅಪೇಕ್ಷಿಸಿದನು. ಅಂತಹ ಅಣ್ಣನ ಅತಿಯಾಗಿ ಪ್ರೀತಿಸುವ ಅಗತ್ಯವಿರಲಿಲ್ಲ. ಅನಂತರ ಬಲರಾಮನು ಕೃಷ್ಣನ ಕಡೆಗೆ ತಿರುಗಿ, ಪ್ರಿಯ ಕೃಷ್ಣ, ನಂಟನಾದವನು ಇಂತಹ ತಪ್ಪನ್ನು ಮಾಡಿ ಅವನನ್ನು ಕೊಲ್ಲುವುದು ಯೋಗ್ಯವಾದರೂ ಅವನನ್ನು ಕ್ಷಮಿಸಬೇಕು. ಏಕೆಂದರೆ ಅಂತಹ ನಂಟನಿಗೆ ತನ್ನ ತಪ್ಪಿನ ಪ್ರಜ್ಞೆ ಬಂದಾಗ ಆ ಪ್ರಜ್ಞೆಯೇ ಮರಣದಂತೆ. ಆದ್ದರಿಂದ ಎಲ್ಲೋಯ್ತು ಮಾತಾಜಿ? ಅವನನ್ನು ಕೊಲ್ಲುವ ಅಗತ್ಯವಿಲ್ಲ. ಮೇಲಿದೆ ನೋಡಿ, ಫಸ್ಟ್ ಮೇಲಕ್ಕೆ ಹೋಗ್ಬಿಟ್ಟಿದೆ, ಪೂರ್ತಿ ಮೇಲಕ್ಕೆ ಹೋಗ್ಬಿಟ್ಟಿದೆ ಮಾತಾಜಿ. ಫಸ್ಟ್ ಇದೆ ನೋಡಿ ಮಾತಾಜಿ, ಲಾಸ್ಟ್ ಲೈನ್ ಮಾತಾಜಿ. ಆದುದರಿಂದ ಪ್ರಜ್ಞೆಯೇ ಮರಣದಂತೆ, ಆದುದರಿಂದ ಅವನನ್ನು ಕೊಲ್ಲುವ ಅಗತ್ಯವಿಲ್ಲ ಎಂದು ಹೇಳಿದನು. ಅವನು ಮತ್ತೆ ರುಕ್ಮಿಣಿಯ ಕಡೆಗೆ ತಿರುಗಿ, ಮಾನವ ಸಮಾಜದಲ್ಲಿ ಕ್ಷತ್ರಿಯನ ಕರ್ತವ್ಯವು ಹೆಚ್ಚು ಹೇಗೆ ನಿಗದಿಯಾಗಿದೆ ಎಂದರೆ ಯುದ್ಧದ ಧರ್ಮಕ್ಕನುಗುಣವಾಗಿ ಸೋದರನೇ ಶತ್ರುವಾಗಬಹುದು ಎಂದು ಹೇಳಿದನು. ಕ್ಷತ್ರಿಯನಾದವನು ತನ್ನ ಸೋದರನನ್ನೇ ಕೊಲ್ಲಲು ಹಿಂದೆಗೆಯುವುದಿಲ್ಲ. ಎಂದರೆ ರುಕ್ಮಿಣಿ ಮತ್ತು ಕೃಷ್ಣ ಭಾವಮೈದುನರಾದರೂ ಈ ಬಾಂಧವ್ಯವನ್ನು ಬದಿಗೊತ್ತಿ ಪರಸ್ಪರ ಯಾವ ದಯೆಯನ್ನು ತೋರಿಸದೆ ಇದ್ದದ್ದು ಸರಿ ಎಂದು ರುಕ್ಮಿಣಿಗೆ ಕೊಡಲು ಬಲರಾಮನು ಬಯಸಿದನು. ಬಲರಾಮನು ಇದು ಕ್ಷತ್ರಿಯರು ಪ್ರಾಪಂಚಿಕ ರೀತಿಯ ಪ್ರಾಪಂಚಿಕ ಗಳಿಕೆಯ ಪ್ರಶ್ನೆ ಬಂದಾಗ ಅವರು ಅಹಂಕಾರಿಗಳಾಗುತ್ತಾರೆ ಎಂದು ರುಕ್ಮಿಣಿಗೆ ಹೇಳಿದನು. ಆದುದರಿಂದ ರಾಜ್ಯಕ್ಕಾಗಿ, ಭೂಮಿಗಾಗಿ, ಐಶ್ವರ್ಯಕ್ಕಾಗಿ, ಸ್ತ್ರೀಯರಿಗಾಗಿ, ಪ್ರತಿಷ್ಠೆಗಾಗಿ ಅಥವಾ ಅಧಿಕಾರಕ್ಕಾಗಿ ಇಬ್ಬರು ರಣೋತ್ಸಾಹಿ ಕ್ಷತ್ರಿಯರ ನಡುವೆ ಹೋರಾಟವಾದಾಗ ಅವರು ಒಬ್ಬರನ್ನೊಬ್ಬರು ಅತ್ಯಂತ ಹೇಸಿಗೆಯ ಸ್ಥಿತಿಯಲ್ಲಿ ಇಡಲು ಪ್ರಯತ್ನಿಸುತ್ತಾರೆ. ಅಷ್ಟೊಂದು ಮಂದಿಯೊಡನೆ ಹಗೆತನವನ್ನು ಸೃಷ್ಟಿ ಮಾಡಿಕೊಂಡಿದ್ದ ರುಕ್ಮಿಣಿಯ ಪ್ರೀತಿಯು ಪ್ರಾಪಂಚಿಕ ಮನೋಧರ್ಮದ ಸಾಮಾನ್ಯ ವ್ಯಕ್ತಿಗೆ ಯೋಗ್ಯವಾದ ವಕ್ರ ಪರಿಗಣನೆ ಎಂದು ಬಲರಾಮನು ರುಕ್ಮಿಣಿಗೆ ತಿಳಿ ಹೇಳಿದನು. ಅವಳ ಅಣ್ಣನು ತನ್ನ ಇತರ ಸ್ನೇಹಿತರ ವಿಷಯದಲ್ಲಿ ನಡೆದುಕೊಂಡ ರೀತಿಯನ್ನು ನೋಡಿದರೆ ಅವನ ಸ್ವಭಾವವು ಮೆಚ್ಚುವಂತಹುದೇನೂ ಆಗಿರಲಿಲ್ಲ. ಆದರೂ ಸಾಮಾನ್ಯ ಸ್ತ್ರೀಯಂತೆ ರುಕ್ಮಿಣಿಯು ಅವನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಳು. ಅವನು ಅವಳ ಅಣ್ಣನಾಗಲು ಯೋಗ್ಯನಲ್ಲ, ಆದರೂ ಅವಳು ಅವನ ವಿಷಯದಲ್ಲಿ ಮೃದುವಾಗಿದ್ದಳು. ಸಾಕ ಮಾತಾಜಿ? ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ ಓದಿ. ಕ್ಷಮಿಸಿ ಮಾತಾಜಿ, ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ನೆಕ್ಸ್ಟ್ ಗೀತಾ ಆರ್ಕೋಡಿಕಲ್ ಓದಿ ಮಾತಾಜಿ. ಬಲರಾಮನು ಮುಂದುವರಿದು ಹೀಗೆ ಹೇಳಿದನು, ಇದಲ್ಲದೆ ಒಬ್ಬ ಮನುಷ್ಯನು ತಟಸ್ಥನೆ
ತಟಸ್ಥನೆ, ಸ್ನೇಹಿತನೇ, ಶತ್ರುವೆ ಎನ್ನುವ ಯೋಚನೆಯು ದೇಹಕ್ಕೆ ಪ್ರಾಧಾನ್ಯ ಕೊಡುವವರಿಗೆ ಬರುತ್ತದೆ. ಇಂತಹ ಮೂರ್ಖರು ಪರಮ ಪ್ರಭುವಿನ ಮಾಯಾಶಕ್ತಿಯಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ. ಜಡ ವಸ್ತುವಿನಿಂದಾಗಿ ಯಾವುದೇ ದೇಹದಲ್ಲಿದ್ದರೂ ಜೀವಾತ್ಮನದು ಒಂದೇ ಪರಿಶುದ್ಧತೆ. ಆದರೆ ಸಾಕಷ್ಟು ಬುದ್ಧಿ ಇಲ್ಲದವರು, ಪ್ರಾಣಿಗಳು ಮತ್ತು ಮನುಷ್ಯರು, ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು, ಶ್ರೀಮಂತರು ಮತ್ತು ಬಡವರು ಇತ್ಯಾದಿ ಜನ ಪರಿಶುದ್ಧ ಜೀವಾತ್ಮನನ್ನು ಆವರಿಸುವ ದೈಹಿಕ ವ್ಯತ್ಯಾಸಗಳನ್ನು ಮಾತ್ರ ಕಾಣುತ್ತಾರೆ. ದೇಹದ ಆಧಾರ ಒಂದರಿಂದ ಮಾತ್ರ. ಇಂತಹ ವ್ಯತ್ಯಾಸಗಳನ್ನು ಮಾಡುವುದು ಬೇರೆ ಬೇರೆ ಬಗೆಯ ಇಂಧನಗಳ ಆಧಾರದಿಂದ ಅಗ್ನಿಯಲ್ಲಿ ವ್ಯತ್ಯಾಸ ಮಾಡಿದಂತೆ. ಇಂಧನದ ಗಾತ್ರ ಮತ್ತು ಆಕಾರ ಏನೇ ಇರಲಿ, ಹೊರಕ್ಕೆ ಬರುವ ಅಗ್ನಿಯಲ್ಲಿ ಮಾತ್ರ ಮತ್ತು ಅಗ್ನಿಯಲ್ಲಿ ಗಾತ್ರ ಮತ್ತು ಆಕಾರಗಳ ವ್ಯತ್ಯಾಸವಿಲ್ಲ. ಹಾಗೆಯೇ ಆಕಾಶದಲ್ಲಿ ಗಾತ್ರ ಮತ್ತು ಆಕಾರಗಳ ವ್ಯತ್ಯಾಸವಿಲ್ಲ. ಹೀಗೆ ಬಲರಾಮನು ತನ್ನ ನೈತಿಕ ಉಪದೇಶದಿಂದ ಅವಳಿಗೆ ಸಮಾಧಾನ ಮಾಡಿದನು. ಅವನು ಮುಂದುವರಿದು ಹೀಗೆ ಹೇಳಿದನು: ಈ ದೇಹವು ಭೌತಿಕ ಅಭಿವ್ಯಕ್ತಿಯ ಭಾಗ. ಜಡವಸ್ತುವಿನ ಸಂಕಟದಿಂದ ಮತ್ತು ಸುಖದ ಮಾಯೆಯಿಂದ ಜೀವಿಯು ಅಥವಾ ಜೀವಾತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು ಭೌತಿಕ ಅಸ್ತಿತ್ವ ಎಂದು ಕರೆಯುತ್ತಾರೆ. ಭೌತಿಕ ಅಭಿವ್ಯಕ್ತಿಯೊಂದಿಗೆ ಜೀವಿಯ ಸಂಪರ್ಕಕ್ಕೆ ಸಂಯೋಜನೆಯೂ ಇಲ್ಲ, ಶೈಥಿಲ್ಯವೂ ಇಲ್ಲ. ಪರಿಶುದ್ಧಳಾದ ನನ್ನ ನಾದಿನಿಯೇ, ಬಿಸಿಲಿಗೆ, ದೃಷ್ಟಿಗೆ ಮತ್ತು ಭೌತಿಕ ಅಭಿವ್ಯಕ್ತಿಯ ರೂಪಗಳಿಗೆ ಸೂರ್ಯನು ಎಷ್ಟರ ಮಟ್ಟಿಗೆ ಕಾರಣನೋ ಅಷ್ಟರ ಮಟ್ಟಿಗೆ ಜೀವಾತ್ಮನು ಈ ಭೌತಿಕ ದೇಹಕ್ಕೆ ಕಾರಣನು. ಭೌತಿಕ ಜಗತ್ತಿನೊಡನೆ ಜೀವಿಗಳ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳಲು ಸೂರ್ಯನ ಬೆಳಕಿನ ಮತ್ತು ಭೌತಿಕ ಅಭಿವ್ಯಕ್ತಿಯ ಉದಾಹರಣೆಯು ತುಂಬಾ ಉಚಿತವಾದದ್ದು. ಬೆಳಗಿನಲ್ಲಿಯೇ ಸೂರ್ಯೋದಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಡೀ ದಿನ ಕ್ರಮೇಣ ಕಾವು ಮತ್ತು ಬೆಳಕು ಹೆಚ್ಚುತ್ತಾ ಹೋಗುತ್ತವೆ. ಎಲ್ಲ ಭೌತಿಕ ಉತ್ಪತ್ತಿ, ಆಕಾರ ಮತ್ತು ಸ್ವರೂಪಗಳಿಗೆ ಸೂರ್ಯನೇ ಕಾರಣನು. ಭೌತಿಕ ಅಂಶಗಳ ಸಂಯೋಜನೆ ಮತ್ತು ಶೈಥಿಲ್ಯ ನಡೆಯುವುದು ಸೂರ್ಯನಿಂದ. ಆದರೆ ಸೂರ್ಯನು ಮುಳುಗುತ್ತಲೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದ ಸೂರ್ಯನಿಗೆ ಸಮಗ್ರ ಅಭಿವ್ಯಕ್ತಿಗೂ ಸಂಪರ್ಕ ತಪ್ಪುತ್ತದೆ. ಸೂರ್ಯನು ಪೂರ್ವಾರ್ಧಗೋಳದಿಂದ ಪಶ್ಚಿಮಾರ್ಧಗೋಳಕ್ಕೆ ಸಾಗಿದಾಗ ಪೂರ್ವಾರ್ಧಗೋಳದಲ್ಲಿ ಸೂರ್ಯಪ್ರಭೆಯ ಪರಸ್ಪರ ಪ್ರಕ್ರಿಯೆಯ ಪ್ರಭಾವವು ಉಳಿದಿರುತ್ತದೆ. ಆದರೆ ಸೂರ್ಯನ ಪ್ರಭೆಯು ಕಾಣುವುದು ಪಶ್ಚಿಮಾರ್ಧಗೋಳದ ಮೇಲೆ. ಹಾಗೆಯೇ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಜೀವಿಯು ಬೇರೆ ಬೇರೆ ದೇಹಗಳನ್ನು ಮತ್ತು ಬೇರೆ ಬೇರೆ ಶರೀರ ಸಂಬಂಧಗಳನ್ನು ಒಪ್ಪಿಕೊಳ್ಳುತ್ತವೆ ಅಥವಾ ಸೃಷ್ಟಿಸುತ್ತವೆ. ಆದರೆ ಈಗಿನ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಲೇ ಮತ್ತೆ ಕಾಣಿಸ್ತಿಲ್ಲ ಮೇಲೆ. ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಲೇ ಅದಕ್ಕೂ ಹಿಂದಿನ ದೇಹಕ್ಕೂ ಸಂಬಂಧವಿಲ್ಲ. ಹಾಗೆಯೇ ಜೀವಿಯು ಸ್ವೀಕರಿಸುವ ಮುಂದಿನ ದೇಹದೊಂದಿಗೂ ಅದಕ್ಕೆ ಸಂಬಂಧವಿಲ್ಲ. ಅದು ಯಾವಾಗಲೂ ದೈಹಿಕ ಕಶ್ಮಲದ ಸೋಂಕಿನಿಂದ ಮುಕ್ತ. ಇದರ ನಿರ್ಣಯವೆಂದರೆ ಚಂದ್ರನು ವರ್ಧಿಸುವುದು ಮತ್ತು ಕ್ಷೀಣವಾಗುವುದು. ಇವುಗಳಿಗೂ ಚಂದ್ರನಿಗೂ ಹೇಗೆ ಸಂಬಂಧವಿಲ್ಲವೋ ಹಾಗೆಯೇ ದೇಹವು ಕಾಣಿಸಿಕೊಳ್ಳುವುದು, ಮರೆಯಾಗುವುದು ಇವುಗಳಿಗೆ ಜೀವಿಗೂ ಸಂಬಂಧವಿಲ್ಲ. ಚಂದ್ರನು ವರ್ಧಿಸುತ್ತಿದ್ದಾಗ ಚಂದ್ರನು ಬೆಳೆಯುತ್ತಿದ್ದಾನೆ ಎಂದು ನಾವು ತಪ್ಪಾಗಿ ಭಾವಿಸುತ್ತೇವೆ. ಚಂದ್ರನು ಕ್ಷೀಣಿಸಿದಾಗ ಚಂದ್ರನು ಕುಗ್ಗುತ್ತಿದ್ದಾನೆ ಎಂದು ನಾವು ಭಾವಿಸುತ್ತೇವೆ. ವಾಸ್ತವವಾಗಿ ಚಂದ್ರನು ಇದ್ದಂತೆಯೇ ಇರುತ್ತಾನೆ. ಕಣ್ಣೋಟಕ್ಕೆ ಕಾಣುವ ಹೆಚ್ಚಾಗುವ ಅಥವಾ ಕಡಿಮೆಯಾಗುವ ಕ್ರಿಯೆಗಳಿಗೂ ಅದಕ್ಕೂ ಸಂಬಂಧವಿಲ್ಲ. ಭೌತಿಕ ಅಸ್ತಿತ್ವದ ಪ್ರಜ್ಞೆಯನ್ನು ಜಾಗೃತಾವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಿಗೆ ಹೋಲಿಸಬಹುದು. ಮನುಷ್ಯನು ನಿದ್ರಿಸುವಾಗ ವಾಸ್ತವವಾಗಿ ನಡೆಯದ ಹಲವು ಸಂಗತಿಗಳು ನಡೆದಂತೆ ಸ್ವಪ್ನ ಕಾಣುತ್ತದೆ. ಇದರ ಪರಿಣಾಮವಾಗಿ ಅವನು ಬಗೆ ಬಗೆಯ ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಹಾಗೆಯೇ ಮನುಷ್ಯನು ಭೌತಿಕ ಪ್ರಜ್ಞೆಯ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಭೌತಿಕ ಅಸ್ತಿತ್ವದಲ್ಲಿ ದೇಹವನ್ನು ಸ್ವೀಕರಿಸುವುದರ ಮತ್ತು ತ್ಯಜಿಸುವುದರ ಪರಿಣಾಮಗಳನ್ನು ಅನುಭವಿಸುತ್ತಾನೆ. ಈ ಭೌತಿಕ ಪ್ರಜ್ಞೆಗೆ ವಿರುದ್ಧವಾದದ್ದು ಕೃಷ್ಣ ಪ್ರಜ್ಞೆ. ಎಂದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯ ವೇದಿಕೆಯನ್ನು ಏರಿದಾಗ ಬದುಕಿನ ನಿತ್ಯ ಕಲ್ಪನೆಯಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಓದಿ.
ಈ ರೀತಿಯಲ್ಲಿ ಬಲರಾಮನು ಅವಳಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಕೊಡಲು ಉಪದೇಶ ಮಾಡಿದನು. ಅವನು ತನ್ನ ನಾದಿನಿಗೆ ಹೀಗೆ ಹೇಳಿದನು: ನಗೆಮೊಗದ ಮುದ್ದು ರುಕ್ಮಿಣಿ, ಅಜ್ಞಾನದಿಂದ ಉಂಟಾದ ಹುಸಿ ಪ್ರಚೋದನೆಗಳಿಂದ ದುಃಖ ಪಡಬೇಡ. ಹುಸಿ ಭಾವನೆಗಳಿಂದ ಮಾತ್ರವೇ ಮನುಷ್ಯನು ಅಸುಖಿಯಾಗುತ್ತಾನೆ. ಆದರೆ ವಾಸ್ತವ ಬದುಕಿನ ಚಿಂತನೆಯನ್ನು ಚರ್ಚೆ ಮಾಡಿದರೆ ಈ ಅಸುಖವು ಕೂಡಲೇ ಹೋಗುತ್ತದೆ. ಆ ವೇದಿಕೆಯ ಮೇಲೆಯೇ ಸುಖವಾಗಿರು. ರುಕ್ಮಿಣಿಗೆ ಕೂಡಲೇ ಸಮಾಧಾನವಾಯಿತು ಮತ್ತು ಸಂತೋಷವಾಯಿತು. ತನ್ನ ಅಣ್ಣ ರುಕ್ಮಿಯ ಅವಮಾನಕರ ಸ್ಥಿತಿಯನ್ನು ಕಂಡು ನೊಂದಿದ್ದ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಳು. ರುಕ್ಮಿಯು ಭರವಸೆಯೂ ಸುಳ್ಳಾಯಿತು. ಅವನ ಮಹಾಪ್ರಯತ್ನವೂ ವಿಫಲವಾಯಿತು. ಅವನು ಕೃಷ್ಣನನ್ನು ಸೋಲಿಸಿ ತನ್ನ ತಂಗಿಯನ್ನು ಬಿಡುಗಡೆ ಮಾಡಲು ತನ್ನ ಸೈನ್ಯ ಬಲದೊಡನೆ ಮನೆಯಿಂದ ಬಂದಿದ್ದನು. ಆದರೆ ಇದಕ್ಕೆ ಪ್ರತಿಯಾಗಿ ತನ್ನ ಸೈನ್ಯ ಬಲವನ್ನು ಕಳೆದುಕೊಂಡನು. ಸ್ವತಃ ಅವನೇ ಕೀಳು ಸ್ಥಿತಿಗೆ ಬಂದನು. ಆ ಸ್ಥಿತಿಯಲ್ಲಿ ಅವನು ಬಹು ದುಃಖಪಟ್ಟನು. ಆದರೆ ಪ್ರಭುವಿನ ಕೃಪೆಯಿಂದ ತನಗೆ ನಿಗದಿಯಾಗಿದ್ದ ಗುರಿಯತ್ತ ತನ್ನ ಬಾಳನ್ನು ಮುಂದುವರಿಸಲು ಅವನಿಗೆ ಸಾಧ್ಯವಾಯಿತು. ಅವನು ಕ್ಷತ್ರಿಯನಾದದ್ದರಿಂದ ಕೃಷ್ಣನನ್ನು ಕೊಂದು ತನ್ನ ತಂಗಿಯನ್ನು ಬಿಡುಗಡೆ ಮಾಡದಿದ್ದರೆ ರಾಜಧಾನಿ ಕುಂಡಿನಕ್ಕೆ ತಾನು ಹಿಂದಿರುಗುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ನೆನಪಿನಲ್ಲಿಟ್ಟಿದ್ದನು. ಆದುದರಿಂದ ರಾಜಧಾನಿಗೆ ಹಿಂದಿರುಗುವುದಿಲ್ಲವೆಂದು ರೋಷದಲ್ಲಿ ತೀರ್ಮಾನಿಸಿದನು. ಭೋಜಕೂಟ ಎನ್ನುವ ಹಳ್ಳಿಯಲ್ಲಿ ಭೋಜಕಟ ಎನ್ನುವ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡು ತನ್ನ ಜೀವಮಾನದ ಉಳಿದ ಭಾಗವನ್ನು ಅಲ್ಲಿ ಕಳೆದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ತನ್ನನ್ನು ವಿರೋಧಿಸಿದವರನ್ನೆಲ್ಲ ಸೋಲಿಸಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದ ಕೃಷ್ಣನು ಅವಳನ್ನು ತನ್ನ ರಾಜಧಾನಿ ದ್ವಾರಕೆಗೆ ಕರೆದುಕೊಂಡು ಹೋದನು. ಅನಂತರ ವೈದಿಕ ವಿವಾಹ ಪದ್ಧತಿಯಂತೆ ಅವಳನ್ನು ಮದುವೆಯಾದನು. ಈ ಮದುವೆಯ ನಂತರ ಕೃಷ್ಣನು ದ್ವಾರಕೆಯಲ್ಲಿ ಯಾದವರ ರಾಜನಾದನು. ರುಕ್ಮಿಣಿಯನ್ನು ಅವನು ವಿವಾಹವಾದಾಗ ನಿವಾಸಿಗಳೆಲ್ಲ ಬಹು ಸಂತೋಷಪಟ್ಟರು. ಮನೆಯಲ್ಲಿ ಉತ್ಸವಗಳಾದವು. ದ್ವಾರಕಾ ನಗರದ ನಿವಾಸಿಗಳಿಗೆ ಎಷ್ಟು ಸಂತೋಷವಾಯಿತೆಂದರೆ ಅತ್ಯಂತ ಸೊಗಸಾದ ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಿಕೊಂಡು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ನವದಂಪತಿಗಳಾದ ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಉಡುಗೊರೆಗಳನ್ನು ಕೊಡಲು ಹೋದರು. ಯದುಪುರಿ ದ್ವಾರಕೆಯ ಮನೆಗಳನ್ನೆಲ್ಲ ಧ್ವಜಗಳು, ತೋರಣಗಳು ಮತ್ತು ಹೂಗಳಿಂದ ಅಲಂಕರಿಸಿದರು. ಪ್ರತಿಯೊಂದು ಮನೆಗೂ ಆ ಸಂದರ್ಭಕ್ಕಾಗಿಯೇ ಹೊಸದೊಂದು ಬಾಗಿಲನ್ನು ನಿರ್ಮಿಸಿದರು. ಅದರ ಎರಡು ಪಾರ್ಶ್ವಗಳಲ್ಲಿಯೂ ನೀರು ತುಂಬಿದ ದೊಡ್ಡ ಹೂಜಿಗಳಿದ್ದವು. ಒಳ್ಳೆಯ ಗುಣಮಟ್ಟದ ಧೂಪವನ್ನುರಿಸಿ ಇಡೀ ನಗರದಲ್ಲಿ ಸುವಾಸನೆಯನ್ನು ಹಬ್ಬಿಸಿದರು. ರಾತ್ರಿ ಪ್ರತಿ ಕಟ್ಟಡವನ್ನು ಸಾವಿರಾರು ದೀಪಗಳು ಬೆಳಗಿದವು. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಒಂದು ಪ್ಯಾರಾ ಓದಿ ಮಾತಾಜಿ. ಓಕೆ ಮಾತಾಜಿ. ಪ್ರಭು ಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾದ ಸಂದರ್ಭದಲ್ಲಿ ಇಡೀ ನಗರದಲ್ಲೇ ಸಂಭ್ರಮ. ನಗರದಲ್ಲಿ ಎಲ್ಲೆಲ್ಲೂ ಬಾಳೆ ಗಿಡಗಳು ಮತ್ತು ಅಡಿಕೆಯ ಮರಗಳಿಂದ ಅಲಂಕಾರ. ಶುಭ ಕಾರ್ಯದಲ್ಲಿ ಇವೆರಡೂ ಮಂಗಳಕರವೆಂದು ಭಾವನೆ ಇದೆ. ಸ್ನೇಹಿತ ಅರಸರನ್ನು ಕರೆದೊಯ್ಯುತ್ತಿದ್ದ ಹಲವಾರು ಆನೆಗಳು ಒಂದೆಡೆ ಸೇರಿದವು. ಸಣ್ಣ ಗಿಡ ಮರಗಳನ್ನು ಕಂಡಾಗ ತನ್ನ ತಮಾಷೆಯ ಸ್ವಭಾವದಿಂದ ಮರಗಳನ್ನು ಬೇರು ಸಹಿತ ಕಿತ್ತು ಅತ್ತಿತ್ತ ಬಿಸಿಡುವುದು ಆನೆಯ ಸ್ವಭಾವ. ಈ ಸಂದರ್ಭದಲ್ಲಿ ಸೇರಿದ್ದ ಆನೆಗಳು ಬಾಳೆಯ ಮತ್ತು ಅಡಿಕೆಯ ಗಿಡಗಳನ್ನು ಚೆಲ್ಲಾಡಿದವು. ಇಂತಹ ಮದವೇರಿದ ಕ್ರಿಯೆ ನಡೆದರೂ ಅಲ್ಲಿ ಇಲ್ಲಿ ಎಸೆದಿದ್ದ ಗಿಡಗಳಿಂದ ಇಡೀ ನಗರವು ಬಹು ಸೊಗಸಾಗಿ ಕಂಡಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಾಂತಿ ರೂಪಿಣಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಎಲ್ಲಿಂದ? ಮಿತ್ರ. ಸ್ನೇಹಿತರಾದ ಕುರುವಂಶ ಮತ್ತು ಪಾಂಡವ ವಂಶದ ಪ್ರತಿನಿಧಿಗಳಾಗಿ ಧೃತರಾಷ್ಟ್ರ ಮತ್ತು 5 ಪಾಂಡವರಲ್ಲದೆ ದೃಪದ ಮಹಾರಾಜ, ಸಂತರ್ಧನ ಮಹಾರಾಜ ಮತ್ತು ರುಕ್ಮಿಣಿಯ ತಂದೆ ಭೀಷ್ಮಕನು ಬಂದಿದ್ದರು. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸುವುದರಿಂದ ಪ್ರಾರಂಭದಲ್ಲಿ 2 ಕುಟುಂಬಗಳ ನಡುವೆ ಸ್ವಲ್ಪ ಅಸಮಾಧಾನವಿದ್ದಿತು. ಆದರೆ ಬಲರಾಮನು ವಿದರ್ಭದ ಮಹಾರಾಜನಾದ ಭೀಷ್ಮಕನನ್ನು ಕಂಡನು. ಇದರಿಂದ ಮತ್ತು ಪ್ರಾಜ್ಞರು
ಸೋಲಿಸುವುದರಿಂದ ಭೀಷ್ಮಕನು ಕೃಷ್ಣ ಮತ್ತು ರುಕ್ಮಿಣಿಯರ ಮದುವೆಯಲ್ಲಿ ಭಾಗವಹಿಸಲು ಒಪ್ಪಿದನು. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದು ವಿದರ್ಭ ರಾಜ್ಯದಲ್ಲಿ ಅಂತಹ ಸಂತೋಷ ಘಟನೆ ಏನೂ ಅಲ್ಲದಿದ್ದರೂ ಕ್ಷತ್ರಿಯರಲ್ಲಿ ಅಪಹರಣವು ವಿರಳವಾದ ಸಂಗತಿ ಏನೂ ಆಗಿರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಮದುವೆಗಳಲ್ಲಿಯೂ ಅಪಹರಣವು ಬಳಕೆಯಲ್ಲಿತ್ತು. ಅಲ್ಲದೆ ಭೀಷ್ಮಕ ಮಹಾರಾಜನಿಗೆ ಪ್ರಾರಂಭದಿಂದ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದರಲ್ಲಿ ಒಲವಿತ್ತು. ಒಂದಲ್ಲ ಒಂದು ರೀತಿಯಲ್ಲಿ ಅವನ ಅಭಿಲಾಷೆಯು ನೆರವೇರಿತು. ಯುದ್ಧದಲ್ಲಿ ಅವನ ಮೊದಲನೇ ಮಗನಿಗೆ ಅಪಮಾನವಾಗಿದ್ದರೂ ವಿವಾಹ ಮಹೋತ್ಸವಕ್ಕೆ ಬರುವುದು ಅವನಿಗೆ ಸಂತೋಷವೇ ಆಗಿತ್ತು. ನಂದ ಮಹಾರಾಜನು ಬೃಂದಾವನದ ಗೋಪಾಲಕರು ವಿವಾಹ ಮಹೋತ್ಸವಕ್ಕೆ ಬಂದಿದ್ದರೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ಕುರು, ಸಂಜಯ, ಕೇಕಯ, ವಿದರ್ಭ ಮತ್ತು ಕುಂತಿ ರಾಜ್ಯಗಳ ರಾಜರು ತಮ್ಮ ರಾಜಪರಿವಾರಗಳೊಂದಿಗೆ ಈ ಸಂದರ್ಭಕ್ಕಾಗಿ ದ್ವಾರಕೆಗೆ ಬಂದರು. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ ಕಥೆಯು ಕಾವ್ಯಗಳ ವಸ್ತುವಾಯಿತು ಮತ್ತು ಗಮಕಿಗಳು ಅದನ್ನು ಎಲ್ಲೆಲ್ಲಿಯೂ ವಾಚನ ಮಾಡಿದರು. ಕೃಷ್ಣನ ಸಾಹಸಗಳನ್ನು ಕೇಳಿ ನೆರೆದಿದ್ದ ರಾಜರು ಮತ್ತು ಮುಖ್ಯವಾಗಿ ಅವರ ಹೆಣ್ಣು ಮಕ್ಕಳು ಬೆರಗಾದರು ಮತ್ತು ಬಹು ಸಂತೋಷಪಟ್ಟರು. ಈ ರೀತಿಯಾಗಿ ಕೃಷ್ಣ ಮತ್ತು ರುಕ್ಮಿಣಿಯರನ್ನು ಒಟ್ಟಿಗೆ ಕಂಡು ಹೊರಗಿನಿಂದ ಬಂದವರು ದ್ವಾರಕಾ ನಗರದ ನಿವಾಸಿಗಳು ಬಹು ಸಂತೋಷಪಟ್ಟರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಎಲ್ಲರ ರಕ್ಷಕನಾದ ಪರಮಪ್ರಭು ಭಾಗ್ಯದೇವತೆಯು ಮದುವೆಯಲ್ಲಿ ಒಂದಾದರು. ಎಲ್ಲಾ ಜನರಿಗೂ ಬಹು ಸಡಗರವಾಯಿತು. ಎಲ್ಲ ರಾಜರನ್ನು ಸೋಲಿಸಿ ರುಕ್ಮಿಣಿಯನ್ನು ದ್ವಾರಕೆಗೆ ಕರೆದೊಯ್ದ ಕೃಷ್ಣ ಎಂಬ 53ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಈ ಒಂದು 53ನೇ ಕಥೆ ಶ್ರೀಕೃಷ್ಣ ಹೇಗೆ ಎಲ್ಲ ರಾಜರುಗಳನ್ನ ಸೋಲಿಸಿ ರುಕ್ಮಿಣಿಯನ್ನ ದ್ವಾರಕೆಗೆ ಕರೆದೊಯ್ದ ಅನ್ನೋದ್ರ ಕುರಿತಾಗಿ. ಸೊ ಇಲ್ಲಿನೂ ಕೂಡ ನಾವು ತುಂಬಾನೇ ವಿಶೇಷಗಳನ್ನ ಕಾಣ್ತೇವೆ. ಹೇಗೆ ದ್ವಾರಕೆಗೆ ರುಕ್ಮಿಣಿಯನ್ನ ಕರ್ಕೊಂಡು ಹೋಗಿರುವಂತದ್ದು, ದ್ವಾರಕೆಯಲ್ಲಿ ಹೇಗೆ ಅವರು ರುಕ್ಮಿಣಿಯನ್ನ, ದ್ವಾರಕೆಯ ಜನ, ಇದು ರಾಜರುಗಳು ಮತ್ತೆ ಜೊತೆಗೆ ಈ ಒಂದು ದ್ವಾರಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಮತ್ತೆ ಪ್ರಜೆಗಳು ರುಕ್ಮಿಣಿಯನ್ನ ಹೀಗೆ ಬರಮಾಡಿಕೊಂಡ್ರು. ಮತ್ತೆ ಹೀಗೆಲ್ಲ ಇದು ಸಜ್ಜಾಯಿತು ಈ ಒಂದು ಅವರ ಮದುವೆಯ ಸಮಾರಂಭ ಅನ್ನೋದ್ರ ಕುರಿತಾಗಿ ವಿಶೇಷಣವನ್ನ ಕೊಡಲಾಗಿದೆ. ಸೊ ಹೀಗೆ ಈ ಒಂದು ಹಿಂದಿನ ಕಥೆಯಿಂದ ಒಂದು ಅವಲೋಕನವನ್ನ ನಾವು ಈಗಾಗಲೇ ತೆಗೆದುಕೊಂಡ್ವಿ. ಕೃಷ್ಣ ಹೇಗೆ ಅಪಹರಿಸಿಕೊಂಡು ಹೋದ ರುಕ್ಮಿಣಿಯನ್ನ ಅಂತ ಹೇಳಿ. ಸೊ ಹೀಗೆ ಅಪಹರಿಸಿಕೊಂಡು ಹೋಗುವಾಗ ಅಲ್ಲಿ ಇದ್ದಂತಹ ಎಲ್ಲ ರಾಜರುಗಳು ರೋಷಗೊಂಡ್ರು. ಯಾಕೆಂತಂದ್ರೆ ಎಲ್ರೂ ಅವಳನ್ನ ರುಕ್ಮಿಣಿಯನ್ನ ನೋಡ್ಲಿಕ್ಕೆ ಕಾತರರಾಗಿದ್ರು. ಮತ್ತೆ ಅವಳನ್ನ ನೋಡಿದ ಕೂಡಲೇನೆ ಶ್ರೀಕೃಷ್ಣ ಅವಳನ್ನ ಅಪಹರಿಸಿಕೊಂಡು ಹೋಗಿರೋದು ಎಲ್ಲರಿಗೂ ಕೂಡ ಸಮಾಧಾನವನ್ನ ತಂದಿತು. ಮತ್ತೆ ಅವರು ಯುದ್ಧವನ್ನ ಮಾಡ್ಲಿಕ್ಕೆ ಮುಂದಾದ್ರು. ಹೀಗೆ ಸೊ ಶ್ರೀಕೃಷ್ಣ ರುಕ್ಮಿಣಿಯನ್ನ ಅಪಹರಿಸಿದಾಗ ಅಲ್ಲಿರುವಂತದ್ದು ಜರಾಸಂಧ. ಯಾಕಂದ್ರೆ ಅವನು ನಾಯಕತ್ವವನ್ನು ವಹಿಸ್ಕೊಂಡಿದ್ದ. ಕೃಷ್ಣ ಏನಾದ್ರೂ ಬಂದ್ರೆ ಕೃಷ್ಣನನ್ನ ಸೋಲಿಸಿ ಮತ್ತೆ ಅವರ ಒಂದು ಮದುವೆ, ಯಾರು ಶಿಶುಪಾಲ ಮತ್ತೆ ರುಕ್ಮಿಣಿಯ ಮದುವೆನ ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವನು ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಯಾರು? ಜರಾಸಂಧ. ಹೀಗೆ ಜರಾಸಂಧನ ಜೊತೆಗೆ ಅಲ್ಲಿರುವಂತಹ ಎಲ್ಲ ಹಲವಾರು ರಾಜಕುಮಾರರುಗಳು ಕೂಡ ಕೋಪಗೊಂಡ್ರು. ಯಾವಾಗ ಕೃಷ್ಣ ರುಕ್ಮಿಣಿಯನ್ನ ಅಪಹರಿಸಿಕೊಂಡು ಹೋದ ಆವಾಗ. ಹೀಗೆ ಯಾಕೆ ಇವರೆಲ್ಲ ಎಷ್ಟು ರೋಷ ಆಗಿದ್ರು ಅಂತಂದ್ರೆ, ಯಾಕಂದ್ರೆ ಮೊದಲಿನಿಂದನೂ ಕೂಡ ರುಕ್ಮಿಣಿಯ ಒಂದು ಸೌಂದರ್ಯಕ್ಕೆ ಎಲ್ರು ಮಾರು ಹೋಗಿದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹೀಗೆ ಇವರು ತುಂಬಾನೇ ದರ್ಪ, ತಮ್ಮ ಗರ್ವ, ರೋಷದಿಂದ ಏನ್ ಮಾಡಿದ್ರು, ತಮ್ಮ ಸೇನೆಗಳೊಂದಿಗೆ ಯಾವೆಲ್ಲ ಸೇನೆಗಳನ್ನ ತಾವು ಒಟ್ಟಿಗೆ ಕರ್ಕೊಂಡು ಬಂದಿದ್ರು ಆ ಎಲ್ಲಾ ಸೇನೆಗಳೊಂದಿಗೆ ಕೃಷ್ಣನನ್ನ ಬೆನ್ನತ್ತಿ ಹೋಗ್ತಾರೆ. ಸೊ ಏನೆಲ್ಲ ಇದ್ವು ಅಂತಂದ್ರೆ ಈ ಅಶ್ವ, ರಥ, ಮತ್ತೆ ಯೋಧರು. ಸೊ ಹೀಗೆ ಎಲ್ಲ ಒಂದು ತಮ್ಮ ಭೌತಿಕವಾದಂತಹ ಶಕ್ತಿಯನ್ನ ತೆಗೆದುಕೊಂಡು ಹೋದ್ರು ಅಂತ ಹೇಳಿ. ಆದ್ರೆ ಭಗವಂತನಿಗಿರುವಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಅರಿವು ಅವ್ರಿಗೆ ಇರ್ಲಿಲ್ಲ. ತಮ್ಮ ಹತ್ರ ಇರುವಂತಹ ಎಲ್ಲ ಭೌತಿಕ ಶಕ್ತಿಯನ್ನ ಅವರು ತೆಗೆದುಕೊಂಡು ಹೋದ್ರು. ಆಮೇಲೆ ಈಗಾಗಲೇ ಹೇಗೆ ಕೃಷ್ಣ ರುಕ್ಮಿಣಿಯನ್ನ ಅಪಹರಿಸಲಿಕ್ಕೆ ಹೋಗಿದ್ದಾನೆ ಅನ್ನೋದು ಬಲರಾಮನಿಗೆ ಗೊತ್ತಾಯಿತು. ಆವಾಗ ಅವನು ತನ್ನದೇ ಆದಂತಹ ಒಂದು ಸೈನ್ಯವನ್ನ, ಯದುಸೇನೆಯನ್ನ ಕರೆದುಕೊಂಡು ಹೋಗಿದ್ದ. ಇದೆಲ್ರಿಗೂ ಕೂಡ ಹಿಂದಿನ ಒಂದು ಕಥೆಯಿಂದ ಗೊತ್ತಾಗಿರುವಂತದ್ದು. ಸೊ ಬಲರಾಮನ ಒಂದು ನೇತೃತ್ವದ ಒಂದು ಯದುಸೇನೆಯನ್ನ ಕೃಷ್ಣನ ಒಂದು ರಕ್ಷಣೆಗಾಗಿ ತೆಗೆದುಕೊಂಡು ಹೋಗಿದ್ದ ಬಲರಾಮ. ಹೀಗೆ ಅವರೆಲ್ಲರೂ ಯಾರು ರಾಜರುಗಳು ಕೃಷ್ಣನ ಹಿಂದೆ ಹೋಗಿದ್ರು ಅವರೆಲ್ಲರೂ ಈ ಯದುಸೇನೆಯನ್ನ ಎದುರಿಸಬೇಕಾಗಿ ಬಂತು. ಯಾಕಂದ್ರೆ ಬಲರಾಮ ಈಗಾಗಲೇ ಆ ಒಂದು ಸೇನೆಯನ್ನ ಸಿದ್ಧಪಡಿಸಿದ್ದ. ಸೊ ಹೀಗೆ ರಾಜಕುಮಾರರನ್ನ ಎದುರಿಸಿ ಅವರನ್ನ
ಹಿಮ್ಮೆಟ್ಟಿಸುವಂತ ಹಾಗೆ ಆಯ್ತು ಅಂತ ಹೇಳಿ. ಹೀಗೆ ಈ ಒಂದು ಯುದ್ಧ ಹೇಗೆ ನಡೀತಾ ಇತ್ತು ಅಂತಂದ್ರೆ ಮಳೆಗಳ ಇದು ಬಾಣಗಳ ಮಳೆ ಆಗ್ತಾ ಇತ್ತು ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಈ ಯದು ಸೇನೆ ಹೇಗಿತ್ತು ಅಂತಂದ್ರೆ ಈ ಹಿಮ ಪರ್ವತದಂತೆ ಅಚಲವಾಗಿತ್ತು ಅಂತ ಹೇಳಿ, ಅಂದ್ರೆ ಚಂಚಲ ಇರ್ಲಿಲ್ಲ. ಸೊ ಅದು ಅಳುಗಾಡ್ಲಿಲ್ಲ. ಸೊ ಹೇಗೆ ಅದು ತನ್ನ ಬಾಣಗಳನ್ನ ಮೊದಲು ಬಿಡ್ತಿತ್ತೋ ಕೊನೆವರೆಗೂ ಕೂಡ ಅದೇ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇತ್ತು ಅಂತ ಇಲ್ಲಿ ಒಂದು ಸಾದೃಶ್ಯ ರೂಪದಲ್ಲಿ ನಮ್ಗೆ ತಿಳಿಸಿದ್ದಾರೆ. ಮತ್ತೆ ಹಾಗೇನೆ ಇಲ್ಲಿ ನಾವು ಇದನ್ನ ತಿಳ್ಕೊಳ್ಳೋದೇನು ಅಂತಂದ್ರೆ ಯಾವಾಗ್ಲೂ ದೃಢವಾದ ಭಕ್ತಿಯಲ್ಲಿ ಇರುವಂತವ್ರು ಭಕ್ತಿಯಲ್ಲಿ ಈ ಯಾವುದೇ ಒಂದು ಭೌತಿಕವಾದಂತಹ ಸಂಕಷ್ಟದ ಅಲೆಗಳಿರ್ತಾವೋ ಅದರಿಂದ ಅವರು ಹಿನ್ನಡೆಯೋದಿಲ್ಲ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ ಈ ಭೌತಿಕ ಶಕ್ತಿ ಯಾರದೇ ಎಷ್ಟೇ ಇರ್ಲಿ, ಆದ್ರೆ ನಡೆಯೋದು ಎಲ್ಲವೂ ಕೂಡ ಭಗವಂತನ ಇಚ್ಛೆಯ ಹಾಗೆ ಅಂತ, ಜಯಿಸೋದು ಧರ್ಮ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಯಾರೆಲ್ಲ ಇಲ್ಲಿ ವಿಫಲರಾದ್ರು, ಯಾಕಂದ್ರೆ ಎಲ್ಲ ರಾಜರುಗಳು ಹೋಗಿದ್ರು ಕೃಷ್ಣನ ಬೆನ್ನಟ್ಟಿ, ಆದ್ರೆ ಎಲ್ರು ಕೂಡ ವಿಫಲರಾದ್ರು. ಯಾಕೆ? ಇಲ್ಲಿ ನಮ್ಗೆ ಗೊತ್ತಾಗುವಂಥದ್ದು ಗರ್ವ ಎಷ್ಟು ವಿಫಲವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಗರ್ವದಿಂದ ಯಾರೆಲ್ಲ ಕೃಷ್ಣನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ರು ಎಲ್ರು ಕೂಡ ವಿಫಲರಾದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಗರ್ವ ಇಲ್ಲದೆ, ಸೊ ಹೇಗೆ ಗರ್ವದಿಂದ ನಾವ್ ಏನೇ ಮಾಡಿದ್ರು ಕೂಡ ನಾವು ವಿಫಲರಾಗ್ತೇವೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ನಾವು ಎಲ್ಲೇ ಇದ್ರು ಕೂಡ ಧರ್ಮದಿಂದ ವಿನಮ್ರರಾಗಿರ್ಬೇಕು ಅನ್ನೋದು ತಿಳಿಯುತ್ತೆ. ಹೀಗೆ ಇದೆಲ್ಲ ಯುದ್ಧದ ಮಧ್ಯೆ ರುಕ್ಮಿಣಿಯ ಒಂದು ಭಾವನೆಗಳು ಹೇಗಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತೇವೆ ಒಂದು 2ನೇ ಭಾಗದಲ್ಲಿ. ಈ ರುಕ್ಮಿಣಿ ತುಂಬಾನೇ ಭಯ ಪಟ್ಟಿದ್ಲು. ಸೊ ಅವಳು ತುಂಬಾನೇ ವಿಚಲಿತಳಾಗಿದ್ಲು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಹೀಗೆ ಕೃಷ್ಣ ಅವಳಿಗೆ ಆಶ್ವಾಸನೆಯನ್ನ ಕೊಟ್ಟ ಅನ್ನೋದನ್ನ ನಾವು ಈ 2ನೇ ಭಾಗದಲ್ಲಿ ನೋಡ್ತೇವೆ. ಯಾಕೆಂದ್ರೆ ಈಗಾಗಲೇ ಹೇಳಿರುವಂತದ್ದು ಬಾಣಗಳ ಸುರಿಮಳೆ ಹೇಗಿತ್ತು ಅಂದ್ರೆ ಮಳೆಗಳ ಹಾಗೆ ಬಾಣಗಳ ಸುರಿಮಳೆ ಇತ್ತು ಅನ್ನೋದು ಗೊತ್ತಾಗಿತ್ತು. ಸೊ ಹೀಗೆ ಬಾಣಗಳ ಸುರಿಮಳೆಯನ್ನ ಕಂಡಂತ ರುಕ್ಮಿಣಿಗೆ ಏನಾಗ್ಬಹುದು? ಸಹಜವಾಗಿ ಭಯ ಆಗುತ್ತೆ. ಆದ್ರೆ ಕೃಷ್ಣನಿಗೆ ಎಲ್ಲ ಗೊತ್ತು. ಸೊ ಅವ್ನ್ ಗೊತ್ತಾಯ್ತು. ಸೊ ಹೀಗೆ ಅವಳು ಭಯ ಪಡ್ತಾ ಇರುವಂತಹ ಒಂದು ಮುಖವನ್ನ ನೋಡಿ ಅವನ್ ಹೇಳ್ತಾನೆ, ಚಿಂತಿಸಬೇಡ ಅಂತ ಹೇಳ್ತಾನೆ. ಸೊ ಈ ಯದುಗಳು ಎಲ್ರೂ ಶೀಘ್ರವಾಗಿ ಜಯವನ್ನ ಗಳಿಸ್ತಾರೆ, ಶತ್ರುಗಳ ವಿರುದ್ಧ ಜಯವನ್ನ ಗಳಿಸ್ತಾರೆ ಅನ್ನೋದನ್ನ ಅವನು ಹೇಳ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಕ್ಷಣಿಕವಾಗಿರುವಂತದ್ದು, ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇದ್ರ ಒಂದು ಅರ್ಥ ಏನು ಅಂತಂದ್ರೆ ಈಗಾಗಲೇ ಈ ಭಗವಂತನಿಗೆ ನಾವು ಶರಣ ಆದ್ರೆ ಸೊ ಆತನೇನೆ ನಮ್ಗೆ ರಕ್ಷಣೆ ನೀಡ್ತಾನೆ ಅನ್ನುವಂಥದ್ದನ್ನ ನಾವು 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ, ಭಗವದ್ಗೀತೆ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ತಿಳ್ಕೊಂಡಿರುವಂತದ್ದು. ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿ. ಸೊ ಎಲ್ಲಾ ರೀತಿಯಲ್ಲಿ ಯಾರು ಧರ್ಮಗಳನ್ನ ತ್ಯಜಿಸಿ ಯಾರು ನನಗೆ ಶರಣ ಆಗ್ತಾರೋ ನಾನು ಅವರ ಪಾಪದ ಪ್ರಕ್ರಿಯೆಗಳಿಂದ ಮುಕ್ತಗೊಳಿಸ್ತೇನೆ, ಭಯ ಪಡಬೇಡಿ ಅನ್ನುವಂಥದ್ದನ್ನ ಭಗವಂತನೇ ಸ್ವತಃ ತಿಳಿಸಿರುವಂತದ್ದು ಭಗವದ್ಗೀತೆಯಲ್ಲಿ. ಸೊ ಅದು ಇಲ್ಲಿ ಗೊತ್ತಾಗತ್ತೆ. ಸೊ ಹೇಗೆ ಈ ರುಕ್ಮಿಣಿ ದೇವಿ ಭಗವಂತನಿಗೆ ಶರಣಾಗಿದ್ದಾಳೋ ಸೊ ನಾನು ರಕ್ಷಣೆ ಕೊಡ್ತೇನೆ ಅನ್ನುವಂತಹ ವಿಧದಲ್ಲಿ ಭಗವಂತ ಅವಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾನೆ. ಈಗ ಸಾದೃಶ್ಯ ರೂಪದಲ್ಲಿ ಈಶ್ವರ ಪ್ರಪಾದರು ಕೂಡ ಹೇಳ್ತಾರೆ, ಈ ಒಂದು ಜೋರಾದ ಗಾಳಿ ಬರ್ತಾ ಇರುತ್ತೆ. ಆ ಮಗು ಗಾಳಿ ಬರುವಾಗ ತಂದೆ ಮಗು ಹೋಗ್ತಾ ಇರುವಾಗ ಒಂದು ಜೋರಾಗಿ ಗಾಳಿ ಬಿಸಿದಾಗ ಮಗು ಏನ್ ಮಾಡುತ್ತೆ, ಜೋರಾಗಿ ತಂದೆಯ ಕೈಯನ್ನ ಹಿಡಿಯುತ್ತೆ. ಯಾಕೆಂತಂದ್ರೆ ಅದು ತಂದೆ ನನ್ನನ್ನು ರಕ್ಷಿಸ್ತಾನೆ ಅನ್ನುವಂತಹ ಉದ್ದೇಶದಿಂದ ಜೋರಾಗಿ ಕೈಯನ್ನ ಹಿಡಿಯುತ್ತೆ, ಶರಣಾಗತಿ ಹೊಂದುತ್ತೆ ಅಂತ. ಹೀಗೆ ಆ ತಂದೆ ಆ ಮಗುವನ್ನ ರಕ್ಷಿಸ್ತಾನೆ. ಮತ್ತೆ ಮಗು ಕೂಡ ಗೊತ್ತಿರುತ್ತೆ ತಂದೆ ನನ್ನ ರಕ್ಷಣೆ ಮಾಡ್ತಾನೆ ಅಂತ. ಸೊ ಹೀಗೆ ಭಕ್ತನ ಸಂಕಷ್ಟದಲ್ಲಿ ಇದ್ದಾಗ ಭಗವಂತನ ನಾಮವನ್ನ ಜಪ ಮಾಡಿದ್ರೆ ಭಗವಂತ ಎಲ್ಲರನ್ನು ಕೂಡ ರಕ್ಷಿಸ್ತಾನೆ ಅನ್ನೋದು ಕೂಡ ಈ ಒಂದು ಅಪಹರಣದ ಏನು ಒಂದು ಕಥೆ ಇದೆಯೋ ಅಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಈ ಒಂದು 3ನೇ ಭಾಗದಲ್ಲಿ ನಾವು ನೋಡ್ತೇವೆ ಹೇಗೆ ಈ ಯುದ್ಧ ನಡೆಯುವಾಗ, ಯಾಕಂದ್ರೆ ಅಲ್ಲಿ ಇರುವಂತಹ ಉಪಸ್ಥಿತರಿರುವಂತಹ ಕುಂಡಿನ ನಗರದಲ್ಲಿ ಇರುವಂತಹ ಎಲ್ಲ ರಾಜರುಗಳು ಯಾರೆಲ್ಲ ರುಕ್ಮಿಣಿಯ ಒಂದು ಸೌಂದರ್ಯಕ್ಕೆ ಮಾರು ಹೋಗಿದ್ರು ಅವರೆಲ್ಲರೂ ಕೂಡ ರೋಷಗೊಂಡಿದ್ರು, ಎಲ್ಲರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಹೊರಟು ಹೋದ್ರು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಹಿಂದಿಂದ ಹಿಂಬಾಲಿಸಿದ್ರು ಅನ್ನೋದು ಗೊತ್ತಾಗುತ್ತೆ, ಜರಾಸಂಧನು ಕೂಡ ಹೋದ ಅನ್ನೋದು ಗೊತ್ತಾಗುತ್ತೆ. ಈ ಯುದ್ಧ ಮತ್ತೆ ಈ ಒಂದು ರಾಜಕುಮಾರರ ಸೋಲಿನ ಕುರಿತಾಗಿ ನಮ್ಗೆ 3ನೇ ಭಾಗದಲ್ಲಿ ಗೊತ್ತಾಗುತ್ತೆ. ಈ ಯದು ಸೇನೆಗಳು ಎಲ್ರೂ ಬಾಣಗಳಿಂದ ಶತ್ರುಗಳನ್ನ ಭೇದಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಅವರ ಶಿರಚ್ಛೇದ ಆಯ್ತು. ಮತ್ತೆ ಹೇಗೆ ಎಲ್ಲ ಪ್ರಾಣಿಗಳು ಕೂಡ ಧ್ವಂಸ ಆದ್ವು ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲ ಶಿರಚ್ಛೇದನ ಆಗಿ ಭೂಮಿಯಲ್ಲಿ ಬಿದ್ದದ್ದು ಅನ್ನೋದನ್ನ ಇದೇ ವಿಶೇಷಣ ರೂಪದಲ್ಲಿ ಒಂದು 2 ಪೇಜ್ ವರೆಗೂ ಕೂಡ ಇದೇ ಒಂದು ಉಲ್ಲೇಖವನ್ನ ಶ್ರೀಲ ಪ್ರಪಾದರು ಕೊಟ್ಟಿದ್ದಾರೆ. ಹೀಗೆ ರಾಜರುಗಳು ಈ ಶಿಶುಪಾಲನ ಒಂದು ಅಸಮರ್ಥವಾದಂತಹ ಸೇನೆಯನ್ನ ಹಿಮ್ಮೆಟ್ಟಿದ್ರು ಅನ್ನೋದು ನಾವು ತಿಳ್ಕೊಬಹುದು. ಮತ್ತೆ
ಮತ್ತೆ ಯಾವಾಗ್ಲೂ ನಾವು ಭಗವಂತನ ವಿರುದ್ಧ ಇನ್ನೊಂದು ಅರ್ಥ ಏನ್ ತಿಳ್ಕೊಳ್ಬಹುದು ಅಂತಂದ್ರೆ ಇದರಿಂದ, ಈಗ ಭಗವಂತನ ಇಚ್ಛೆಯ ವಿರುದ್ಧ, ಭಗವಂತನ ಇಚ್ಛೆ ಏನಿರುತ್ತೋ ಅದೇ ಒಂದು ಗೆಲ್ಲುವಂಥದ್ದು. ಭಗವಂತನ ಇಚ್ಛೆಯ ವಿರುದ್ಧ ಏನೇ ಮಾಡಿದ್ರು ಕೂಡ ಆ ಹೋರಾಟ ನಿಷ್ಫಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಶರಣಾಗತಿಯೇ ಒಂದು ಶ್ರೇಷ್ಠ ಮಾರ್ಗ ಒಬ್ಬ ಭಗವಂತನಿಗೆ ಅನ್ನೋದು ತಿಳಿಯಿತು. ಆಮೇಲೆ ಈ ಒಂದು 4ನೇ ಭಾಗದಲ್ಲಿ ಈ ಒಂದು ಕಥೆಯಲ್ಲಿ ಇರುವಂತದ್ದು ಈ ಶಿಶುಪಾಲ ಹೇಗೆ ದುಃಖ ಮತ್ತೆ ಸಂತಾಪಕ್ಕೆ ಒಳಗಾಗುತ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಈಗಾಗಲೇ ಶಿಶುಪಾಲ ತುಂಬಾ ರೊಚ್ಚಿಗಿದ್ದವನು ಈ ಒಂದು ಅಪಹರಣ ಆದ್ಮೇಲೆ. ಆದ್ರೂ ಅವನು ಯಾಕೆ ಈ ಒಂದು ದುಃಖ ಸಂತಾಪಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ, ಯಾಕಂದ್ರೆ ಶಿಶುಪಾಲ ಏನ್ ಮಾಡ್ತಾನೆ, ಇನ್ನೂ ಕೂಡ ಮದುವೆ ಆಗಿರ್ಲಿಲ್ಲ ಅವನೇನ್ ತಿಳ್ಕೊಳ್ತಾನೆ, ನನ್ನ ಪತ್ನಿಯೇ ಕಳೆದುಕೊಂಡ್ಲು, ನನ್ನ ಪತ್ನಿಯೇ ಹೋದ ಹಾಗೆ ಅವನಿಗೆ ಭಾಸ ಆಗಿ ತುಂಬಾ ದುಃಖಕ್ಕೆ ಒಳಗಾಗ್ತಾನೆ, ಸಂತಾಪಕ್ಕೆ ಒಳಗಾಗ್ತಾನೆ. ಆಗ ಅಲ್ಲಿ ನೆರೆದಿರುವಂತ ಎಲ್ಲ ರಾಜರುಗಳು ಸಂತಾಪವನ್ನ ಕೊಡ್ತಾರೆ. ಅಂದ್ರೆ ಎಲ್ಲ ನೆರೆದಂತ ರಾಜರುಗಳು ಅವನಿಗೆ ಸಾಂತ್ವನವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಕಾಣ್ತೇವೆ. ಬೇಕಿತ್ತಾ? ಯಾಕಂದ್ರೆ ಶಿಶುಪಾಲನಂತ ಒಬ್ಬ ಅಸುರನಿಗೆ ಈ ರಾಜರುಗಳಿಂದ ಸಾಂತ್ವನ ಸಿಗ್ತಾ ಇದೆ. ಯಾವ ತರದ ಸಾಂತ್ವನ ಸಿಗ್ತಾ ಇದೆ ಅಂತಂದ್ರೆ, ಅವರು ಒಂದು ತತ್ವಜ್ಞಾನವನ್ನ ಕೊಡ್ತಾರೆ. ಇಲ್ಲಿ ಯಾವ ತತ್ವಜ್ಞಾನ? ಸುಖ ದುಃಖಗಳು ತಾತ್ಕಾಲಿಕ ಅನ್ನುವಂಥದ್ದನ್ನ ಅವನಿಗೆ ಹೇಳ್ತಾರೆ. ಸೊ ಜೀವಿಗಳು ಭಗವಂತನ ಒಂದು ನಿರಂತರ ಒಡನಾಡಿಗಳಾಗಿದ್ದಾರೆ. ಆದ್ರೆ ಭಗವಂತನ ಕೈಯಲ್ಲಿ ನಾವೆಲ್ಲರೂ ಕೂಡ ಗೊಂಬಿಗಳಂತೆ ಅನ್ನೋದನ್ನ ಅಲ್ಲಿ ನೆರೆದಿರುವಂತ ಎಲ್ಲ ರಾಜರುಗಳು ಶಿಶುಪಾಲನಿಗೆ ಸಾಂತ್ವನ ಕೊಡ್ತಾ ಇದ್ದಾರೆ ಅನ್ನೋದು ನಾವು ತಿಳ್ಕೊಳ್ಬಹುದು. ಸೊ ಹೀಗೆ ಭಗವಂತನ ಕುರಿತಾಗಿ ಅವರು ಹೇಳಿದ್ರು ಎಲ್ಲ ರಾಜರುಗಳು. ಹಾಗೆ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಈಗ ಈ ಒಂದು ಭಗವದ್ಗೀತೆಯ 2ನೇ ಅಧ್ಯಾಯದ ಒಂದು 14ನೇ ಶ್ಲೋಕದಲ್ಲಿ ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸ್ಥಾಂಪ್ರತೀಕ್ಷಸ್ತು ಭಾರತ ಅಂತ ಹೇಳಿ ಭಗವಂತ ಹೇಳ್ತಾನೆ. ಇಲ್ಲಿ ಸುಖ ದುಃಖಗಳು ಅಶಾಶ್ವತ ಅಂತ ಹೇಳಿ ಹೇಳ್ತಾನೆ. ಸೊ ಇದೇ ಒಂದು ಸುಖ ದುಃಖಗಳು ಅಶಾಶ್ವತ ಅನ್ನುವಂಥದ್ದನ್ನ ಅಲ್ಲಿ ನೆರೆದಿರುವಂತ ರಾಜಗಳು ಶಿಶುಪಾಲನಿಗೆ ಹೇಳ್ತಾ ಇರ್ತಾರೆ. ಹೇಗೆ ಇವು ಒಂದು ಚಳಿಗಾಲ ಬೇಸಿಗೆ ಅಂತೆ ಹೇಗೆ ಋತುಗಳು ಬದಲಾಗ್ತಾ ಇರುತ್ತೋ, ಹಾಗೆ ಈ ಸುಖ ದುಃಖ ಅನ್ನುವಂಥದ್ದು ಕೂಡ ಕಾಲಕ್ರಮೇಣ ಕಣ್ಮರೆ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ ಅನ್ನೋದನ್ನ ಹೇಗೆ ಭಗವಂತಗೆ ಹೇಳ್ತಾ ಇದ್ದಾರೋ ಹಾಗೇನೆ ಇಲ್ಲಿನೂ ಇವರು ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದು ಈ ಭಗವದ್ಗೀತೆ 47ನೇ ಶ್ಲೋಕದಲ್ಲಿ ಕೂಡ ಹೇಳಿದೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ಮಾ ತೇ ಸಂಗೋಸ್ಪ ಕರ್ಮಣಿ ಅಂತ ಹೇಳಿ. ಅಂದ್ರೆ ಇಲ್ಲಿ ನೀನು ನಿನ್ನ ನಿಗದಿತ ಕರ್ತವ್ಯಗಳನ್ನ ನಿರ್ವಹಿಸು. ನಿಗದಿತ ಕರ್ತವ್ಯವನ್ನ ನಿರ್ವಹಿಸ್ಲಿಕ್ಕೆ ಮಾತ್ರ ನಿನ್ಗೆ ಹಕ್ಕಿದೆ, ಆದ್ರೆ ಕರ್ಮದ ಫಲಗಳ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿ. ಸೊ ನಿಮ್ಮ ಚಟುವಟಿಕೆಗಳ ಫಲಿತಾಂಶಗಳಿಗೆ ನಿಮ್ಮನ್ನ ಎಂದಿಗೂ ಕಾರಣವಾಗಿ ಪರಿಗಣಿಸಬೇಡಿ. ಕೇವಲ ನಿಮ್ಮ ಕರ್ತವ್ಯವನ್ನ ಮಾಡೋದಷ್ಟೇ ನಿಮ್ಗೆ ಇರುವಂತಹ ಒಂದು ಅಧಿಕಾರ. ಫಲ ಎಲ್ಲವೂ ಕೂಡ ಕರ್ಮ ಫಲ ಕೊಡುವಂಥದ್ದು ನನಗೆ ಇರುವಂತಹ ಅಧಿಕಾರ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಇಲ್ಲಿ ಇರುವಂತ ನೆರೆದಿರುವಂತ ರಾಜರುಗಳೆಲ್ಲ ಶಿಶುಪಾಲನಿಗೆ ಈ ತರನಾದಂತಹ ತತ್ವಜ್ಞಾನವನ್ನ ತಿಳಿ ಹೇಳ್ತಾ ಇದ್ರು ಅನ್ನೋದು ನಾವು ಕಾಣ್ತೇವೆ. ಸೊ ಇದು ಒಂದು ಸುಂದರವಾದಂತದ್ದು. ಯಾಕೆಂದ್ರೆ ಅಲ್ಲಿ ಇರುವಂತ ರಾಜರುಗಳೆಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ, ಆದ್ರೆ ಇದು ಶಿಶುಪಾಲನಿಗೆ ಅದರ ಅರಿವಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಯಾರೆಲ್ಲ ಫಲದ ಮೇಲೆ ಆಸಕ್ತಿ ಪಡ್ತಾರೋ, ನಾನೇ ಜಯಗಳಿಸ್ಬೇಕು ಅಂತ ಹೇಳಿ, ನನಗೆ ಎಲ್ಲ ಸಿಗಬೇಕು ಅಂತ ಫಲವನ್ನ ಬಯಸ್ತಾರೋ ಅವರೆಲ್ಲರೂ ಕೂಡ ಗರ್ವಿಗಳು ಅಂತ ಕರೀತಾರೆ. ಸೊ ಮತ್ತೆ ಇಂಥ ಗರ್ವಿಗಳೆಲ್ಲರೂ ಕೂಡ ಯಾವಾಗ್ಲೂ ಅಶಾಂತವಾಗಿರ್ತಾರೆ ಅನ್ನೋದನ್ನ ಕಾಣ್ತವೆ. ಹೀಗೆ ಭಗವಂತನ ಇಚ್ಛೆಯನ್ನ ಎಲ್ರು ಕೂಡ ಒಪ್ಕೊಂಡಾಗ ಮಾತ್ರ ನಾವು ಶಾಂತರಾಗಿರ್ತೇವೆ. ಭಗವಂತನ ಇಚ್ಛೆ ಒಪ್ಕೊಳ್ಬೇಕು ಅಂತಂದ್ರೆ ಎಷ್ಟೆಲ್ಲ ದುಃಖಗಳಾಗತ್ತೆ, ದುಃಖ ಬರುತ್ತೆ. ದುಃಖ ಬಂತು ಅಂದಾಗ ನಾವೇನ್ ಮಾಡ್ತೇವೆ, ಅದನ್ನು ಒಪ್ಕೊಳ್ಳಲ್ಲ ನಾವು. ಯಾಕೆ ನನ್ಗೆ ಎಷ್ಟು ಕಷ್ಟ ಕೊಟ್ಟಿ, ಏನ್ ಮಾಡಿದ್ದೀನಿ, ನಾನು ಎಷ್ಟು ಎಲ್ಲ ಪೂಜೆ ಮಾಡ್ತೇನೆ, ಆದ್ರೂ ನೀನ್ ಯಾಕೆ ದುಃಖ ಕೊಟ್ಟಿ ಅಂತ ನಾವು ಹೇಳ್ತೇವೆ. ಆದ್ರೆ ಭಗವಂತನ ಇಚ್ಛೆ ಯಾರು ಒಪ್ಕೊಂಡಿರ್ತಾರೋ, ನೀ ದಿಕ್ಕನೆ ಕೊಡು ಸುಖಾನೇ ಕೊಡು, ಅದನ್ನ ನಾನು ಒಪ್ಕೊಂಡಿದ್ದೇನೆ, ಎಷ್ಟೇ ನನಗೆ ಕಷ್ಟ ಆದ್ರೂ ನಾನು ಅದನ್ನ ಒಪ್ಕೊಂಡಿದ್ದೇನೆ ಅಂದಾಗ ಅಲ್ಲಿ ನಾನು ಶಾಂತಳಾಗಿರ್ತೇನೆ, ಅಥವಾ ನಾವೆಲ್ಲರೂ ಕೂಡ ಶಾಂತರಾಗಿರ್ತೇವೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ಬಹುದು. ಅದನ್ನೇ ಒಂದು ಸಾಂತ್ವನವನ್ನ ಶಿಶುಪಾಲನಿಗೆ ಕೊಡ್ತಾರೆ. ಹಾಗಾಗಿ ನಿಜಯ ಮತ್ತೆ ಅಪಜಯದ ಕುರಿತಾಗಿ ಹೆಚ್ಚಾಗಿ ಯೋಚನೆ ಮಾಡಬೇಡ, ಸೊ ಮಾಡೋದ್ರಿಂದ ನೀನು ಅಶಾಂತನಾಗಿರ್ತೀಯ ಅನ್ನುವಂತನ್ನ ಹೇಳ್ತಾರೆ. ಹೀಗೆ ಇನ್ನೊಂದು ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ ಈ ರುಕ್ಮಿಯ ಅಹಂಕಾರ ಏನಿತ್ತು. ಸೊ ರುಕ್ಮಿಯು ಕೂಡ ಅಲ್ಲೇ ನಿಂತಿದ್ದ, ಯಾಕಂದ್ರೆ ಅಲ್ಲಿ ನೆರೆದಿರುವಂತಹ ರುಕ್ಮಿಣಿಯ ಮೇಲೆ ಮೋಹಿತರಾದಂತಹ ರಾಜರುಗಳೆಲ್ಲರೂ ಕೂಡ ಹೋದ್ರು. ಆಮೇಲೆ ಜರಾಸಂಧ ಇವರು ಶಿಶುಪಾಲನ ಒಂದು ಸೇನೆ ಕೂಡ ಹೋಯ್ತು. ಆಮೇಲೆ ಇಲ್ಲಿ ಇರುವಂತದ್ದು ಈ ರುಕ್ಮಿಣಿಯ ಅಣ್ಣ. ಸೊ ಮೊದಲನೇ ಅಣ್ಣ ರುಕ್ಮಿ. ಆ ರುಕ್ಮಿ ಏನ್ ಮಾಡ್ತಾನೆ, ಯಾಕಂದ್ರೆ ಕೃಷ್ಣನನ್ನ ಕಂಡ್ರೆ ಅವನ್ಗೆ ಆಗಲ್ಲ. ಹಾಗಾಗಿ ರುಕ್ಮಿ ಏನ್ ಮಾಡ್ತಾನೆ, ತುಂಬಾನೇ ಅವನ್ಗೂ ಕೂಡ ಸಿಟ್ಟು ಬರುತ್ತೆ, ನನ್ನ ಎದುರಿಗೆ ನನ್ನ ತಂಗಿಯನ್ನ ಅವನು ಅಪಹರಿಸ್ಕೊಂಡು ಹೋದ ಅಂತ ಹೇಳಿ. ಆಮೇಲೆ ಅವನೇನ್ ಹೇಳ್ತಾನೆ, ಎಲ್ಲ ತನ್ನ ಒಂದು ಸೇನೆ ಪ್ರಜೆಗಳ ಮುಂದೆ ಹೇಳ್ತಾನೆ, ಸೊ ನನ್ನ ತಂಗಿಯನ್ನ ಅಪಹರಿಸಿಕೊಂಡು ಹೋದಂತಹ ಕೃಷ್ಣನನ್ನ
ಕೊಂದು ರುಕ್ಮಿಣಿಯನ್ನ ನಾನು ಹಿಂತಿರುಗಿಸಿ ಬರೋವರೆಗೂ ನಾನು ಈ ಒಂದು ರಾಜಧಾನಿಗೆ ಹಿಂತಿರುಗೋದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನ ಮಾಡ್ತಾನೆ. ಸೊ ಹೀಗೆ ಇದೊಂದು ಅಹಂಕಾರದ ಪ್ರತಿಜ್ಞೆಯಾಗಿ ನಾವು ಕಾಣ್ತೇವೆ. ಇದೊಂದು ಘೋಷಣೆ, ಅವನು ಕೊಟ್ಟಿರುವಂತ ಒಂದು ಘೋಷಣೆ ಅನ್ಬೋದು, ಅಥವಾ ಒಂದು ಪ್ರಾಮಿಸ್ ಮಾಡ್ತಾನೆ, ನಾನು ಅವನು ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾನೆ. ಆದ್ರೆ ನಡೆದು ಎಲ್ಲವೂ ಕೂಡ ಭಗವಂತನ ಪ್ರಕಾರ. ಹೀಗೆ ತನ್ನ ಸಾವಿರಾರು ಈ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಕರ್ಕೊಂಡು, ರಥಗಳು, ಆನೆಗಳು, ಯೋಧರು, ಹೀಗೆ ಎಲ್ಲರನ್ನ ಕರ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಮತ್ತೆ ಬೆನ್ನಟ್ತಾನೆ. ಅಂದ್ರೆ ನೋಡಿ ಎಷ್ಟೆಲ್ಲ ಯೋಧರುಗಳು ಹೋದ್ರು ಈ ಕೃಷ್ಣನನ್ನ ಕೃಷ್ಣನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅನ್ನೋದನ್ನ. ಸೊ ಕೊನೆಯದಾಗಿ ಪ್ರಯತ್ನ ಮಾಡಿರುವಂತವನು ಈ ರುಕ್ಮಿ. ಸೊ ರುಕ್ಮಿ ಹೋಗ್ತಾನೆ. ಆಮೇಲೆ ಅವನಲ್ಲಿ ಅಹಂಕಾರ ಇರುತ್ತೆ. ಹೀಗೆ ಅಹಂಕಾರದ ವ್ಯಕ್ತಿ ಒಂದು ದೃಷ್ಟಿ ಏನಿರುತ್ತೋ ಕಣ್ಣು ಯಾವಾಗ್ಲೂ ಮುಚ್ಚಿರುತ್ತೆ ಅನ್ನೋದು ಗೊತ್ತಾಗುತ್ತೆ ನಂಗೆ. ಯಾಕೆ ಅಹಂಕಾರ ಇದ್ದಾಗ ನಾವ್ ಏನ್ ಮಾಡ್ತಾ ಇದ್ದೀವ ಅನ್ನೋದು ಗೊತ್ತಾಗಲ್ಲ. ನಾವು ಒಳ್ಳೆ ದಾರಿಯಲ್ಲಿ ಇದ್ದೀವ ಅಥವಾ ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಕಣ್ಣಿನ ಮೇಲೆ ಒಂದು ಕಣ್ಣನ್ನ ಮುಚ್ಚಿಕೊಂಡ ಹಾಗೆ ಅಥವಾ ಕಣ್ಣನ ಮೇಲೆ ನಮ್ದು ಒಂದು ತೆರೆ ಬಿದ್ದ ಹಾಗೆ ಆಗತ್ತೆ. ಸೊ ಹೀಗೆ ಅವನು ಕೃಷ್ಣನ ಹಿಂಬಾಲಿಸ್ತಾನೆ. ಕೃಷ್ಣನ ವಿರುದ್ಧ ಒಂದು ದ್ವಂದ್ವ ಯುದ್ಧನೇ ಆಗುತ್ತೆ ಅನ್ನುವಂತರ ಮಟ್ಟಿಗೆ ಅಲ್ಲಿ ಒಂದು ಯುದ್ಧವನ್ನ ಮತ್ತೆ ನಾವು ಗಮನಿಸ್ತೇವೆ. ಇಲ್ಲಿವರೆಗೂ ಕೂಡ ಯುದ್ಧ ನಡೀತಾನೆ ಇದೆ ಕಂಟಿನ್ಯೂಸ್. ಈಗ ಮತ್ತೆ ರುಕ್ಮಿ ಬರ್ತಾನೆ. ಸೊ ರುಕ್ಮಿ ಏನ್ ಮಾಡ್ತಾನೆ, ಈ ಯಾಕಂದ್ರೆ ಮೊದಲು ಒಂದು ಅವರ ಇಬ್ಬರ ಮಧ್ಯೆ ಇರುವಂತಹ ಒಂದು ಕತೆ ನಿಮ್ಗೆ ಗೊತ್ತು, ಯಾಕೆಲ್ಲ ಒಂದು ಮನಸ್ತಾಪ ಇತ್ತು ಅನ್ನೋದನ್ನ. ಮತ್ತೆ ಜೊತೆಗೆ ಇವನೇನ್ ಮಾಡ್ತಾನೆ, ರುಕ್ಮಿ ಬಂದ ತಕ್ಷಣ ರುಕ್ಮಿ ಕೃಷ್ಣನ ಎದುರಿಗೆ ಹೋಗಿ ನಿಲ್ತಾನೆ. ಬಾಣದ ಸುರಿಮಳೆಗಳಾಗತ್ತೆ. ಮತ್ತೆ ಅವನು 4 ಬಾಣನ್ ಬಿಟ್ರೆ ಇವನು ಕೃಷ್ಣ 6 ಬಾಣಗಳನ್ನು ಬಿಡ್ತಾನೆ. ಆಮೇಲೆ ಎಲ್ಲ ಬಾಣಗಳು ಕೂಡ ಖಾಲಿ ಆಗೋ ಹಾಗೆ ಕೃಷ್ಣ ಮಾಡ್ತಾನೆ. ಅವನ ಕಡೆ ಇರುವಂತದ್ದು ಯಾರು, ರುಕ್ಮಿ ಹತ್ರ ಇರುವಂತದ್ದು, ರುಕ್ಮಿಣಿಯ ಅಣ್ಣನ ಹತ್ರ ಇರುವಂತ ಎಲ್ಲ ಬಾಣಗಳನ್ನ ಖಾಲಿ ಆಗೋ ಹಾಗೆ ಮಾಡ್ತಾನೆ. 3 ಬಾಣಗಳನ್ನ ನಾಶ ಮಾಡ್ತಾನೆ ಅಂತ ಹೇಳಿ. ಸೊ ಆತನ ಕುದುರೆಗಳನ್ನ ಕೊಲ್ತಾನೆ, ಸಾರಥಿಯನ್ನ ಕೊಲ್ತಾನೆ. ಯಾರು, ಕೃಷ್ಣ. ಅವನು ತನ್ನ ಬಾಣದಿಂದ 3 ಬಾಣನ ಬಿಟ್ಟಾಗ ಆ ಒಂದು ರುಕ್ಮಿಯ ರಥದ ಕುದುರೆಗಳು ಸಾಯ್ತವೆ, ಸಾರಥಿಯನ್ನ ಕೊಲ್ತಾನೆ. ಮತ್ತೆ ರಥದ ಮೇಲಿರುವಂತಹ ಒಂದು ಧ್ವಜ, ಅಂದ್ರೆ ಮೇಲಿರುವಂತಹ ಇದು ಏನ್ ಹೇಳ್ತಾರೆ ಅದು ಅರ್ಥ, ಓಕೆ. ಸೊ ಧ್ವಜದ ತರ ಇರುತ್ತಲ್ಲ, ಸೊ ಅದು ಕೂಡ ಉರುಳುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಹೀಗೆ ರುಕ್ಮಿಯ ಎಲ್ಲ ಒಂದು ಸೈನ್ಯ ನಾಶವಾಗುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಇದೆಲ್ಲೂ ಕೂಡ ಆಗಿರುವಂತದ್ದು ಅಜ್ಞಾನದಿಂದ. ಯಾಕಂದ್ರೆ ಅಜ್ಞಾನ ಯಾವಾಗಲೂ ಕೂಡ ನಮ್ಮನ್ನ ನಾಶದತ್ತನೇ ಕರ್ಕೊಂಡು ಹೋಗುವಂಥದ್ದು, ನಾಶನೇ ಆಗುವಂಥದ್ದು. ಹಾಗಾಗಿ ನಾವೆಲ್ಲರೂ ಅಜ್ಞಾನದಲ್ಲಿದ್ದಾಗ ನಾವು ಈಗ ಜಾಗೃತರಾಗಬೇಕು. ನಾವು ಅಜ್ಞಾನದಲ್ಲಿದ್ದೇವೆ, ಅಜ್ಞಾನದ ಒಂದು ಕೊನೆ ನಾಶ. ಸೊ ಹಾಗೆ ನಾವು ನಾಶವಾಗಬಾರ್ದು ಅಂತಂದ್ರೆ ನಾವು ಜ್ಞಾನದ ಸ್ಥಿತಿಯಲ್ಲಿ ಬರಬೇಕು ಅನ್ನೋದನ್ನ. ಯಾಕಂದ್ರೆ ಈ ಭೌತಿಕವಾದಂತಹ ಶಸ್ತ್ರಗಳು ಭಗವಂತನನ್ನ ಏನು ಕೂಡ ಮಾಡೋದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾರೆಲ್ಲರೂ ಕೂಡ ಭಗವಂತನ ಮುಂದೆ ಬಲಶಾಲಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆಮೇಲೆ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಸೊ ಕೊನೆಗೆ ಇನ್ನೇನು ರುಕ್ಮಿಯನ್ನ ಸಾಯಿಸುವ ಹಂತಕ್ಕೆ ಇರುತ್ತೆ. ಆವಾಗ ರುಕ್ಮಿಣಿ ಕಲಿಕಾಲಗಳು ಕಂಪಿಸುತ್ತೆ. ಸೊ ಆವಾಗ ಅವಳು ಭಯಕ್ಕೆ ಒಳಗಾಗಿ ಕೃಷ್ಣನ ಪಾದ ಕಮಲಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸ್ತಾಳೆ. ಯೋಗೇಶ್ವರ ಅಂತ ಹೇಳ್ತಾಳೆ. ಇಲ್ಲಿ ಒಂದು ಶಬ್ದ ತುಂಬಾಗಿ ಚೆನ್ನಾಗಿ ಬಳಸಿರುವಂತದ್ದು ಹೆಸರನ್ನ, ಓ ಯೋಗೇಶ್ವರ ಅಂತ ಹೇಳಿ. ಓ ಯೋಗೇಶ್ವರ, ಮಹಾಭುಜ, ಜಗತ್ಪತಿ ಅನ್ನುವಂತಹ ಹೆಸರುಗಳನ್ನ ಕರೆದಿದ್ದಾಳೆ. ಸೊ ಆ ಹೆಸರುಗಳ ಅರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೇನೆ ನೀವು ನೋಡ್ಬೋದು. ಸೊ ಹೀಗೆ ಅವಳು ಪ್ರೀತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾಳೆ, ನೀನು ಕರುಣಾಶೀಲನಾಗು, ಸೊ ನನ್ನ ಅಣ್ಣನನ್ನ ಕ್ಷಮಿಸಿ ಬಿಡು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಅವಳು ಮಾಡ್ತಾಳೆ. ಸೊ ಹೀಗೆ ಅವಳು ಪ್ರೀತಿಯಿಂದ ಶರಣಾಗಿರುವುದನ್ನ ನೋಡಿ ಆ ನ್ಯಾಯಕ್ಕೆ ಭಗವಂತ ಎಷ್ಟು ಹೆಚ್ಚು ಶಕ್ತಿಯನ್ನ ಕೊಡ್ತಾನೆ ಅನ್ನೋದನ್ನ ಕಾಣ್ತೇವೆ. ಅವಾಗ ಒಬ್ಬ ಅಧರ್ಮಿಗೆ ಏನು ಆಗ್ಬೇಕು, ಒಂದ್ ಸ್ವಲ್ಪನಾದ್ರೂ ಅವನಿಗೆ ಏನು ಅವನಿಗೆ ಶಿಕ್ಷೆ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಹೇಳ್ತಾನೆ, ಆಯ್ತು ಅವನಿಗೇನು ಮಾಡೋದಿಲ್ಲ, ಆದ್ರೂ ಕೂಡ ಅವ್ನ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅವನ ಒಂದು ತಲೆಯಲ್ಲಿರುವಂತಹ ಅಲ್ಲಿ ಇಲ್ಲಿ ಎಲ್ಲ ತೆಗೆಯೋದಿಲ್ಲ ಕೂದಲುಗಳನ್ನ, ಅಲ್ಲಿ ಇಲ್ಲಿ ಬಿಟ್ಟು ಕೂದಲುಗಳನ್ನ ತೆಗಿತಾನೆ, ಮತ್ತೆ ಮೀಸೆಗಳನ್ನ ತೆಗಿತಾರೆ. ಸೊ ಇದು ಒಂದು ಕ್ಷತ್ರಿಯಗೆ, ಒಬ್ಬ ಕ್ಷತ್ರಿಯನಿಗೆ ಅಲ್ಲಿ ಇಲ್ಲಿ ಕೂದಲನ್ನ ತೆಗೆದು ಮೀಸೆಯನ್ನು ಕೂಡ ತೆಗೆದಾಗ ಅದರ ಅರ್ಥ ಏನು ಗೊತ್ತಾ, ಅವನ ಅಹಂಕಾರ ನಿವಾರಣೆಯ ಸಂಕೇತ ಅದು. ಸೊ ಅವನು ಸತ್ತ ಹಾಗೇನ ಅಂದ ಹಾಗೆ ಅದು, ಅಂದ್ರೆ ಅವನನ್ನ ಬಿಡ್ತಾರೆ ಆದ್ರೆ ಅವನು ಸತ್ತ ಹಾಗೆ ಅಂದ ಹಾಗೆ, ಸತ್ತ ಹಾಗೆ ಅಂತೆ.
ಸೊ ಹೀಗೆ ಭಗವಂತ ಅವನನ್ನ ಶಿಕ್ಷಿಸ್ತಾನೆ. ಆದ್ರೆ ಭಗವಂತ ನಿರ್ದಯನಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಭಕ್ತರ ಪ್ರಾರ್ಥನೆ ಕೂಡ ಅಪರಾಧಿಗೆ ರಕ್ಷಣೆಯನ್ನ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಆ ಮತ್ತೆ ಇದನ್ನ ಸರಿಪಡಿಸ್ಲಿಕ್ಕೆ ಮತ್ತೆ ಬಲರಾಮನ ಒಂದು ಎಂಟ್ರಿ ಆಗತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತು. ಸೊ ಬಲರಾಮ ಕೃಷ್ಣನ ಗದರಿಸ್ತಾನೆ, ಯಾಕಂದ್ರೆ ಅಣ್ಣ. ಸೊ ಇದು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅವಾಗ ಇದು ನೀನ್ ಮಾಡ್ತಾ ಇರುವಂತದ್ದು ಎಲ್ಲ ಮೇಸಿ ಕೂದಲೆಲ್ಲ ತೆಗೆಯುವಂಥದ್ದು ನಿನ್ನ ಒಂದು ಗೌರವನ, ಇದು ನಿನ್ನ ಗೌರವಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ ಬಲರಾಮ ಕೃಷ್ಣನನ್ನ ಗದರಿಸ್ತಾನೆ. ಅದು ಕೇವಲ ಒಂದು ಲೀಲೆಗೋಸ್ಕರ ಅಷ್ಟೇ. ಸೊ ನೀನು ರುಕ್ಮಿಯನ್ನ ಏನು ಬಂಧನವನ್ನ ಮಾಡಿದ್ಯೋ ತೆರವುಗೊಳಿಸು, ಹೀಗೆಲ್ಲ ಕೂದಲನ್ನ ತೆಗೆಯೋದು ನೀನ್ ಮಾಡ್ಬಾರ್ದು, ಯಾಕಂದ್ರೆ ಇವನು ಈಗ ನಮ್ಮ ಸಂಬಂಧಿ, ನಿನ್ನ ಭಾವ, ಹಾಗಾಗಿ ನೀನು ಅವನನ್ನ ಬಿಟ್ಟು ಬಿಡು ಅನ್ನುವಂಥ ಮಾತನ್ನ ಹೇಳ್ತಾನೆ. ನಂತರ ಆತ್ಮಜ್ಞಾನದ ಬೋಧನೆ ಆಗತ್ತೆ. ಸೊ ದೇಹ ಮತ್ತೆ ಸಂಬಂಧಗಳ ಒಂದು ತಾತ್ಕಾಲಿಕ ದೇಹ ಮತ್ತು ಸಂಬಂಧಗಳು ತಾತ್ಕಾಲಿಕವಾಗಿರುವಂಥದ್ದು, ಆತ್ಮ ಶಾಶ್ವತವಾಗಿರುವಂಥದ್ದು, ಮತ್ತೆ ಈ ಸುಖ ದುಃಖಗಳು ನಿದ್ರೆಗಳ ಕನಸುಗಳಂತೆ ಅಂತ ಹೇಳಿ ಒಂದು ತುಂಬಾನೇ ಚೆನ್ನಾಗಿರುವಂತಹ ಸಾದೃಶ್ಯವನ್ನು ಕೂಡ ಇಲ್ಲಿ ಶಿಲಾ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ. ಸೊ ಹೀಗೆ ನಿದ್ರೆಯಲ್ಲಿ ಒಬ್ಬ ವ್ಯಕ್ತಿ ಕನಸುಗಳನ್ನ ಕಾಣ್ತಾನೆ, ಆದ್ರೆ ಅದೇ ಎದ್ದ ತಕ್ಷಣ ನೋಡ್ತಾನೆ ಅದು ಕನಸಾಗಿರುತ್ತೆ, ನನಸಲ್ಲ. ಹಾಗೇನೆ ನಮ್ಮ ಸುಖ ದುಃಖಗಳು. ಸೊ ಈಗ ನನಗೆ ಸುಖ ಪಡ್ತಾ ಇದ್ದೀನಿ ಅಂತಂದ್ರೆ ಇದು ಕೂಡ ಕನಸು, ನಾಳೆ ಅದೇನಾಗತ್ತೆ ಮತ್ತೆ ಅದು ಸುಖ ಇರೋದಿಲ್ಲ, ದುಃಖ ಆಗತ್ತೆ. ಆದ್ರೆ ಅದೇ ದುಃಖ ನಾನೀಗ ಪಡ್ತಾ ಇದ್ರೆ ಇದು ಕೂಡ ಕನಸು, ಯಾಕಂದ್ರೆ ಆ ದುಃಖ ಅನ್ನುವಂಥದ್ದು ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿ. ಹೀಗೆ ಒಂದು ನಿದ್ರೆ ಕನಸುಗಳಂತೆ ಅನ್ನೋದನ್ನ ಶಿಲಾ ಪ್ರಭುಪಾದರು ತುಂಬಾ ಚೆನ್ನಾಗಿ ಇದು ಒಂದು ಸಾದೃಶ್ಯವನ್ನ ಇಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ಬೆಂಕಿ ಇಂಧನದ ಒಂದು ಸಾದೃಶ್ಯವನ್ನು ಕೂಡ ಕೊಟ್ಟಿದ್ದಾರೆ. ಸುವದಿ ಅದು ಅರ್ಥ ಆಗೋ ತರಾನೇ ಇದೆ. ಸೊ ಶರೀರ ಬೇರೆ ಆತ್ಮ ಒಂದೇ ಅನ್ನೋ ತರ ಒಂದು ಬೆಂಕಿ ಇಂಧನದ ಒಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ಮತ್ತೆ ಚಂದ್ರನ ಒಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ತುಂಬಾ ಸಾದೃಶ್ಯಗಳಿರುವಂತದ್ದು ಇಲ್ಲಿ. ಚಂದ್ರನ ಸಾದೃಶ್ಯ ಅಂತಂದ್ರೆ, ಈಗ ಚಂದ್ರ ನೋಡಿ, ಈ ಹುಣ್ಣಿಮೆಯ ದಿನ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಾನೆ, ಪೂರ್ಣ ಕಾಣಿಸ್ತಾನೆ ನಮ್ಗೆ. ಆದ್ರೆ ಬೇರೆ ಸಮಯದಲ್ಲಿ ದೂರಾಗಿ ಕಾಣಿಸ್ತಾನೆ, ಅರ್ಧ ಚಂದ್ರಮ ಕಾಣಿಸ್ತಾನೆ. ಹೀಗೆ ನಾವು ಇದು ಚಂದ್ರನೇ ಬದಲಾಗ್ತಾ ಇದ್ದಾನ, ಅಥವಾ ನಾವು ನೋಡ್ತಾ ಇರುವಂತಹ ನಮ್ಮ ಒಂದು ದೃಷ್ಟಿ ಬದಲಾಗ್ತಾ ಇದೆಯಾ? ಅಲ್ಲಿ ಚಂದ್ರ ಇರುವಷ್ಟೇ ಇದ್ದಾನೆ, ಅವನು ದೊಡ್ಡ ಸಣ್ಣ ಆಗಲ್ಲ. ಹಾಗೆ ನಾವು ಕೇವಲ ನಮ್ಮ ದೃಷ್ಟಿಕೋನ ಬದಲಾಗ್ತಾ ಇದೆ, ನಾವು ನೋಡುವಂಥದ್ದು ಬದಲಾಗ್ತಾ ಇದೆ. ಹಾಗೆ ಸೊ ಬದಲಾವಣೆ ಅನ್ನುವಂಥದ್ದು ಒಂದು ಭ್ರಮೆ ಮಾತ್ರ ಅಂತ ಹೇಳಿ. ಸೊ ಆತ್ಮ ಇದ್ದ ಹಾಗೆ ಇದೆ, ಕಾಣುವಂಥದ್ದು ಶರೀರದಲ್ಲಿ ಮಾತ್ರ ಬದಲಾವಣೆ ಅನ್ನೋದನ್ನ ಹೇಳಲಿಕ್ಕೆ ಇಲ್ಲಿ ಹೇಳ್ತಾರೆ. ಹೀಗೆ ಈ ಒಂದು ಕನಸು ಅನ್ನುವಂಥದ್ದು ಭೌತಿಕ ಜಗತ್ತಿನ ಮಾಯೆಯಂತೆ ಅಂತ ಹೇಳಿ. ಹೀಗೆ ನಾವು ದೇಹದ ನಷ್ಟಕ್ಕಾಗಿ ದುಃಖ ಪಡಬಾರದು. ಸೊ ನಿಜವಾದ ಅಸ್ತಿತ್ವ ಇರುವಂಥದ್ದು ಆತ್ಮಕ್ಕೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಕೊನೆಯದಾಗಿ ಇಲ್ಲಿ ಒಂದು ಈ ಕಥೆಯ ಅಂತ್ಯ ಅಥವಾ ಇದರ ಒಂದು ಸಾರಾಂಶವನ್ನ ನೋಡಿದಾಗ ರುಕ್ಮಿಯ ಒಂದು ಪ್ರತಿಜ್ಞೆ, ಕೊನೆಯ ಅಂತ್ಯದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಸಲು ರುಕ್ಮಿ ಪ್ರತಿಜ್ಞೆ ಮಾಡಿದ್ದ, ನಾನು ಕೃಷ್ಣನನ್ನ ಸೋಲಿಸಿ ಹಿಮ್ಮೆಟ್ಟಿಸಿ ರುಕ್ಮಿಣಿಯನ್ನ ವಾಪಸ್ ತಗೊಂಡು ಬರೋವರೆಗೂ ನಾನು ಮನೆಗೆ ಬರೋಲ್ಲ, ರಾಜಧಾನಿಗೆ ಹಿಂದಿರುಗೋದಿಲ್ಲ ಅಂತ ಹೇಳಿ. ಸೊ ಹಾಗೆ ಈ ರುಕ್ಮಿಗೆ ಇಷ್ಟೆಲ್ಲ ಅವಮಾನ ಆಯ್ತು, ಆದ್ರೆ ಅವನು ಒಂದು ಪ್ರತಿಜ್ಞೆ ಹಾಕಿರ್ತಾನೆ. ಯಾಕಂದ್ರೆ ಅವನು ಕ್ಷತ್ರಿಯ, ಅವನು ಅವರು ಪಾಲಿಸ್ತಾರೆ. ಹೀಗೆ ಅವನ ತನ್ನ ಪ್ರತಿಜ್ಞೆಯಂತೆ ಮನೆಗೆ ಹಿಂದಿರುಗದೇವೆ ಅಲ್ಲಿ ಒಂದು ಭೋಜಕೂಟ ಅನ್ನುವಂತಹ ಒಂದು ಗ್ರಾಮ ಅಂತೆ, ಆ ಭೋಜಕೂಟ ಅನ್ನುವಂತಹ ಗ್ರಾಮದಲ್ಲಿ ವಾಸಿಸ್ತಾನೆ. ಹೀಗೆ ಕೃಷ್ಣನು ದ್ವಾರಕೆಯಲ್ಲಿ ಇದಾದ್ಮೇಲೆ ಕೃಷ್ಣನ ದ್ವಾರಕೆಯಲ್ಲಿ ರುಕ್ಮಿಣಿಯನ್ನ ವೈಭವದಿಂದ ವಿವಾಹ ಮಾಡ್ಕೊಳ್ತಾನೆ. ಅಲ್ಲಿ ಯಾರೆಲ್ಲ ನೆರೆದಿದ್ರು ಅನ್ನೋದಿದೆ. ಅಲ್ಲಿ ಎಲ್ಲ ಪಾಂಡವರು, ಭೀಷ್ಮ, ಧೃತರಾಷ್ಟ್ರ ಮತ್ತೆ ನಂದ ಮಹಾರಾಜರುಗಳು ಕೂಡ ಇದ್ರು ಅಂತೆ. ಸಂಬಂಧ ನಗರದಲ್ಲೆಲ್ಲ ಧ್ವಜ ಹಾರಿಸಿದ್ರು. ಮತ್ತೆ ಎಲ್ಲ ಒಂದು ಈ ಒಂದು ಸುಗಂಧ ದ್ರವ್ಯದಿಂದ ಸುಗಂಧವ್ಯವಾಗಿ ಪರಿವರ್ತನೆ ಮಾಡಲಾಗಿತ್ತು ಎಲ್ಲ ನಗರಗಳನ್ನ. ಮತ್ತೆ ಎಲ್ಲ ಕಟ್ಟಡಗಳಿಗೂ ಕೂಡ ಲೈಟಿಂಗ್ ಮಾಡಲಾಗಿತ್ತಂತೆ. ಸೊ ಅದು ಯಾವ ತರನಾಗಿರ್ಬೋದು ಯೋಚನೆ ಮಾಡಿ ನೀವು. ಹೀಗೆ ಇದರ ಒಂದು ವರ್ಣನೆಯನ್ನ ಕೊಡಲಾಗಿದೆ. ಆ ಮದುವೆಯ ಉತ್ಸವ, ರುಕ್ಮಿಣಿ ಮತ್ತೆ ಕೃಷ್ಣನ ಮದುವೆ ಉತ್ಸವದ ಒಂದು ವರ್ಣನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಹೀಗೆ ಈ ಕೃಷ್ಣ ಮತ್ತೆ ರುಕ್ಮಿಣಿ ಅಂದ್ರೆ ಲಕ್ಷ್ಮೀ ದೇವಿ, ಸೊ ಇವರ ಒಂದು ಭಕ್ತಿಯ ಶ್ರೇಷ್ಠವಾದಂತಹ ಒಂದು ಮದುವೆಯ ಒಂದು ಕ್ಷಣವನ್ನ ಇಲ್ಲಿ ವಿವರಿಸಿದ್ದಾರೆ. ಸಂಕ್ಷಿಪ್ತವಾದಂತಹ ಸಾರಾಂಶ ಏನಿದು ಹೇಳುತ್ತೆ ಅಂತಂದ್ರೆ, ಈ ಎಲ್ಲ ದ್ವೇಷಗಳನ್ನ ಕೃಷ್ಣ ಜಯಿಸಿದ ಅನ್ನೋದು ನಾವು ಕಾಣ್ತೇವೆ. ಸೊ ಈ ರುಕ್ಮಿಣಿಯ ತನ್ನ ಪ್ರೀತಿಯನ್ನ ರಕ್ಷಿಸಿಕೊಂಡ ಅನ್ನೋದನ್ನು ಕಾಣ್ತೇವೆ. ಈ ಎಲ್ಲದಕ್ಕೂ ಕಾರಣ ಏನು? ಅಹಂಕಾರ ವ್ಯರ್ಥ ವಾಗುತ್ತದೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಹೀಗೆ
ಆಧ್ಯಾತ್ಮಿಕ ತತ್ವವನ್ನು ಕೂಡ ನಾವು ತಿಳಿದುಕೊಂಡ್ವಿ. ಈ ಸುಖ ದುಃಖ, ಜಯ ಅಪಜಯ, ಮತ್ತೆ ಕೆಲವೊಂದು ಆಧ್ಯಾತ್ಮಿಕ ತತ್ವಗಳು ಕೂಡ ಈ ಒಂದು ಕಥೆಯಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸಿದ್ದಾರೆ. ಹೀಗೆ ಈ ದ್ವೇಷಗಳ ವಿರುದ್ಧ ಹೋರಾಟ ನಾಶಕ್ಕೆ ಕಾರಣವಾಗತ್ತೆ. ಅಹಂಕಾರ ಯಾವಾಗ್ಲೂ ಕೂಡ ಅಂಧತಮವಾಗಿರುವಂಥದ್ದು, ಅಜ್ಞಾನವಾಗಿರುವಂಥದ್ದು. ಆದ್ರೆ ವಿನಮ್ರತೆ ಇದ್ದಾಗ ಅದು ರಕ್ಷಿಸಲ್ಪಡುತ್ತೆ ಅನ್ನೋದನ್ನ ಹೇಗೆ ರುಕ್ಮಿಣಿ ಭಗವಂತನ ಪಾದಕಮಲಗಳಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ತಾಳೆ ಅವನನ್ನ ಬಿಟ್ಟು ಬಿಡುವಂತ. ಸೊ ಅವಾಗ ಭಗವಂತನು ಕೂಡ ರುಕ್ಮಿಣಿಯನ್ನ ಕ್ಷಮಿಸಿ ಬಿಡ್ತಾನೆ. ಸೊ ಹೀಗೆ ಒಂದು ವಿನಮ್ರತೆ, ರುಕ್ಮಿಣಿಯ ಒಂದು ವಿನಮ್ರತೆ ತನ್ನ ಅಣ್ಣನನ್ನ ರಕ್ಷಿಸ್ತು ಅನ್ನೋದನ್ನ ನಾವು ನೋಡ್ತೇವೆ. ಈ ದೇಹ ಮತ್ತೆ ಆತ್ಮಗಳ ಸಂಬಂಧ ತಾತ್ಕಾಲಿಕವಾಗಿದ್ದು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಸುಖ ದುಃಖ ಅನ್ನುವಂಥದ್ದು ಕನಸುಗಳಂತೆ ಅಂತ ಹೇಳಿ ಗೊತ್ತಾಯ್ತು. ಸೊ ಹೀಗೆ ಭಗವಂತ ಭಕ್ತರ ರಕ್ಷಣೆಯನ್ನ ಮಾಡ್ತಾನೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ.